ಸರಕಾರ ನಂಬುದು ಮಾತಾ ಅಪ್ಪ ಅಮ್ಮ ಜೋಕ್ಲೆನು SSLC ಪರೀಕ್ಷೆ ಕಡಪುಡುವರು ಇಂಚ ಶಾಲೆಗೂ ಜೋಕ್ಲೆನು ಬುಡಿಯರ ಬರ್ಪನ ಪೋಷಕರಿಗೆ ವಾಹನದ ಪಾರ್ಕಿಂಗ್ ವ್ಯವಸ್ಥೆ ಮಲ್ತುಕೊರಡು ಇಚ್ಚಿಂದಾಂಡ ಜೋಕ್ಲು ನಡತೊಂದೇ ಪೋಡಾಪುಂಡು ಸ್ಯಾನಿಟೈಸಿಂಗ್ ಮಲ್ಪನ ವ್ಯವಸ್ಥೆಲ್ಲ ಫೈರ್ ಸರ್ವಿಸ್ ಇಚ್ಚಿಂದಾಂಡ ಗೃಹ ರಕ್ಷಕ ಇಲಾಖೆ ಕೊರಡು ಪರೀಕ್ಷೆಗೊಂದು ಒಂದು ಶಿಕ್ಷಣ ಪಡೆನ ರೂಪಿಸಾವನ ವ್ಯವಸ್ಥೆಯನ್ನು ಗ್ರಾಮೀಣ ಮಟ್ಟದ ಸಂಘ ಸಂಸ್ಥೆಗೂ ಒಪ್ಪಿಸಾವಡು ಪಂಡದ SSLC ಪರೀಕ್ಷೆದ ಬಗೆಟ್ ಶಾಸಕರು ಶ್ರೀ UT ಖಾದರ್ ಸರ್ಕಾರಗ ಶಿಕ್ಷಣ ಸಂಸ್ಥೆಗೆ ಎಚ್ಚರಿಕೆದ ಸಲಹೆಯನ್ನು ಕೊಡ್ತಾರೆ. SSLC ಎಕ್ಸಾಮ್ ನಡೆಸಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಮುಂಜಾಗ್ರತಾ ಕ್ರಮವಾಗಿ ಬೇರೆ ರೀತಿಯ ಗೈಡ್ಲೈನ್ಸ್ ಕೂಡ ಇವತ್ತು ಸರ್ಕಾರ ಇವತ್ತು ಕೊಟ್ಟಿದೆ, ಇಲ್ಲ ಶಿಕ್ಷಣ ಇಲಾಖೆ ಇವತ್ತು ಕೊಟ್ಟಿದೆ. ಆದರೆ ಇವತ್ತು ನಮ್ಮ ಸಂಪೂರ್ಣವಾದ ಸಹಕಾರ ಕೊಡೋ ಜೊತೆಯಲ್ಲಿ ಎಕ್ಸಾಮ್ ನಡೆಸಲಿಕ್ಕೆ ಸರ್ಕಾರ ಇದನ್ನು ಇನ್ನಷ್ಟು ಬಲ ಮುಂಜಾಗ್ರತಾ ವಹಿಸಿಕೊಳ್ಳಲಿಕ್ಕೆ ಡಬಲ್ ಅಟೆನ್ಷನ್ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ಸರ್ಕಾರ ಕೊಡುವಂಥ ಏನಿದೆ ನಮ್ಮ SOP ಏನಿದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ರೂಲ್ಸು, ಅದು ಸಮರ್ಪಕವಾಗಿ ತಳಮಟ್ಟದಲ್ಲಿ ಅನುಷ್ಠಾನ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾನಿಟರ್ ಇವತ್ತು ಸರ್ಕಾರ ಮಾಡಬೇಕು. ನಾವು ಎಷ್ಟೇ ಥಿಯರಿಟಿಕಲ್ ಆಗಿ ನಾವು ಎಷ್ಟೇ ವಿಚಾರ ಹೇಳಿದರೂ ಕೂಡ ಪ್ರಾಕ್ಟಿಕಲ್ ಆಗಿ ಅಷ್ಟು ಸುಲಭ ಇಲ್ಲ. ಒಂದು ಏನಂತ ಹೇಳಿದರೆ ಇವತ್ತು ಮಳೆಗಾಲದ ಸಮಯ, ಈ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಬೇಕಾಗುವಂಥ ಮೂಲಭೂತ ಸೌಕರ್ಯ ಇದೆ ಅಂತ ಕೂಡ ನಮಗೆ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವರು ಫಸ್ಟ್ ಇವತ್ತು ಯಾವ ರೀತಿ ಆಗಬೇಕಂದ್ರೆ, ಒಂದು ನಾನು ಈಗಾಗಲೇ ಮೊನ್ನೆ ಮೀಟಿಂಗಲ್ಲಿ ಕೂಡ ಹೇಳಿದ್ದೇನೆ, ಕನಿಷ್ಠ ಒಂದು 50 ಮೀಟರ್ ಸುತ್ತಮುತ್ತ ಕೂಡ ಅಂಗಡಿಯಲ್ಲೂ ಕೂಡ ಬಂದ್ ಮಾಡುವಂಥ ವ್ಯವಸ್ಥೆ ಇವತ್ತು ಸರ್ಕಾರ. ಯಾಕೆ ಅಲ್ಲಿಗೆ ಆ ಒಂದು ವಠಾರದಲ್ಲಿ ಬೇರೆ ಪಬ್ಲಿಕ್ನವರು ಆ ಕಡೆ ಈ ಕಡೆ ಯಾರು ಕೂಡ ಹೋಗುವಂಥ ಅವಕಾಶ ನಾವು ಮಾಡಿ ಕೊಡಬಾರ್ದು. ಎರಡನೇದು, ಇವತ್ತು ಎಲ್ಲರ ಮಕ್ಕಳನ್ನು ಕೂಡ ತಂದೆ ತಾಯಂದಿರು ಬಹಳಷ್ಟು ಮುಂಜಾಗ್ರತವಾಗಿ ಆಸಕ್ತಿಯಿಂದ ಪ್ರೋತ್ಸಾಹ ಕೊಟ್ಟು ಕರ್ಕೊಂಡು ಬರ್ತಾರೆ. ಬಂದವರು 90% ಮತ್ತೆ ಮನೆಗೆ ಹಿಂದಿರುಗಿ ಹೋಗಿ ಕರ್ಕೊಂಡು ಹೋಗೋ ತನಕ ಹಿಂದಿರುಗಿ ಹೋಗುವುದಿಲ್ಲ. ಆವಾಗ ಪಾರ್ಕಿಂಗ್ ವ್ಯವಸ್ಥೆ ಏನು ಮಾಡ್ತಾರೆ? ಪಾರ್ಕಿಂಗ್ ವ್ಯವಸ್ಥೆ ಮಾಡದಿದ್ದಲ್ಲಿ ಎಲ್ಲ ಕೂಡ ವಾಹನ ಅಲ್ಲೇ ದಟ್ಟಣೆ ವಾಹನ ಹಾಕಿಕೊಂಡು ವಿದ್ಯಾರ್ಥಿಗಳು 100-150 ಮೀಟರ್ ನಡ್ಕೊಂಡು ಬರುವಂಥ ಪರಿಸ್ಥಿತಿ ಆಗ್ತದೆ. ಸೊ ಪ್ರತಿಯೊಂದು ಪರೀಕ್ಷಾ ಕೇಂದ್ರ ಪರಿಸರದಲ್ಲಿ ಕೂಡ ಮಕ್ಕಳನ್ನು ಕರ್ಕೊಂಡು ಬರುವಂಥ ತಂದೆ ತಾಯಂದಿರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಈ ಮಳೆಗಾಲದಲ್ಲಿ ಒಂದು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡೋದು ನಮ್ಮ ಸರ್ಕಾರದ ಇವತ್ತು ಜವಾಬ್ದಾರಿ. ಅಲ್ಲೇ ಅದರ ಮಧ್ಯೆ ಅಲ್ಲಿ ರಸ್ತೆ ನಿಲ್ಲಲಿಕ್ಕೆ ಪ್ರಾರಂಭ ಆದರೆ ಅದು ಕಷ್ಟ, ಮಳೆ ಮಧ್ಯೆ ಬಂದರೆ ಅದು ಅದಕ್ಕಿಂತ ದೊಡ್ಡ ಕಷ್ಟ. ಕನಿಷ್ಠವಾದ ಒಂದು ಸೌಕರ್ಯ ಕೂಡ ಕೆಲವೊಂದು ಸ್ವಲ್ಪ ದೂರ ಮಟ್ಟದ್ದು ಕೂಡ ಇವತ್ತು ಪೊಲೀಸ್ ಇಲಾಖೆ ಮುಖಾಂತರ ನಿಯೋಜಿಸಿಕೊಂಡು ಆ ಒಂದು ವ್ಯವಸ್ಥೆ ಮಾಡಬೇಕು. ಎರಡನೇದು ಸ್ಯಾನಿಟೈಸೇಷನ್. ಇವತ್ತು ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಗ್ರಾಮ ಪಂಚಾಯತ್ನವ್ರಿಗೆ ಕೊಟ್ಟಿದ್ದಾರೆ, ಮೇಲೆ ನೋಡಿಕೊಳ್ಬೇಕಂತೇಳಿ. ಇದನ್ನು ಗ್ರಾಮ ಪಂಚಾಯತ್ ಆರೋಗ್ಯ ಇಲಾಖೆ ತಗೊಳ್ಬೇಕು, ಗ್ರಾಮ ಪಂಚಾಯತ್ ಸಹಕಾರ ಮಾತ್ರ ಕೊಡಬೇಕು. ಯಾಕಂದ್ರೆ ಇಲ್ಲಿ ಒಂದು ಇಡೀ ಶಾಲೆಯನ್ನು ಸ್ಯಾನಿಟೈಸೇಷನ್ ಮಾಡಬೇಕಾದ್ರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಅದಕ್ಕೆ ಬೇಕಾಗುವಂಥ ಒಂದು ಸಿಸ್ಟಮ್ ಕೂಡ ಗೊತ್ತಿರಬೇಕು, ಮತ್ತು ಅದಕ್ಕೆ ಬೇಕಾಗುವಂತಹ ಒಂದು ಪಂಪಿಂಗ್ ಮಿಷಿನ್ ಕೂಡ ಬೇಕು. ಹ್ಯಾಂಡ್ ಪಂಪಲ್ಲಿ ಎಷ್ಟಾಗ್ಬೋದು? ನಾನು ಮೊನ್ನೆ ಒಂದು ಶಾಲೆಗೆ ನಾನು ಭೇಟಿ ಕೊಟ್ಟಿದ್ದೆ, ನನಗೆ ಆಶ್ಚರ್ಯ ಆಯಿತು. ನಾನು ಮೊನ್ನೆ DC ಆಫೀಸ್ ಪ್ರದರ್ಶನ ಮಾಡಿದ್ದೆ. ಪೆಪ್ಸಿ ದೊಡ್ಡ ಬಾಟ್ಲಿಗೆ ಆ ಇದ್ರದ್ದು ನಮ್ಮ ಸೆಲೂನಿದು ಇದನ್ನು ಫಿಕ್ಸ್ ಮಾಡಿ ಇದರಲ್ಲಿ ಸ್ಯಾನಿಟೈಸೇಷನ್ ಮಾಡ್ತಾ ಅಂತ ಹೇಳಿದರೆ ಇದು ಪ್ರಾಕ್ಟಿಕಲ್ ಸಾಧ್ಯ ಉಂಟಾ? ಹ್ಯಾಂಡ್ ಪಂಪಲ್ಲಿ ಮಾಡ್ತಾ ಅಂತ ಹೇಳಿ ಕೂಡ ಎಷ್ಟು ಮಾಡ್ಬೋದು? ಅದಕ್ಕಾಗಿ ನನ್ನ ಕೊಡುಗೆ ಯಾವುದೇ ರೀತಿಯಿಂದ ಇರಲಿ, ಅದು ನಮ್ಮ ಫೈರ್ ಸರ್ವಿಸ್ ಒಂದು ಸಣ್ಣ ಮೋಟರ್ ಪಂಪ್ ಇಟ್ಕೊಂಡ ಅಥವಾ ಪ್ರೆಷರ್ ಪಂಪ್ ಇಟ್ಕೊಂಡ ಒಂದು ಸ್ಯಾನಿಟೈಸೇಷನ್ ಮಾಡೋ ಜವಾಬ್ದಾರಿ ಆರೋಗ್ಯ ಇಲಾಖೆ ಮತ್ತು ನಮ್ಮ ಹೋಮ್ ಗಾರ್ಡ್ ಅಥವಾ ಫೈರ್ ಸರ್ವಿಸ್ನವ್ರಿಗೆ ಈ ಜವಾಬ್ದಾರಿಯನ್ನು ತೆಗೊಳ್ಬೇಕಾಗ್ತದೆ. ಇಲ್ಲ ಒಂದೊಂದು ಶಾಲೆಯಲ್ಲಿ ಇಲ್ಲದೆ ಒಂದೊಂದು ರೀತಿಯಿಂದ ಇರುವಂಥ ವಿಚಾರ ಕೂಡ ಇವತ್ತು ಆಗುವುದು. ಎರಡನೇದು, ಯಾರು ಕೂಡ ಇವತ್ತು ಸೋಂಕಿತರಾಗಬಾರ್ದು, ಯಾರಿಗೂ ಕೂಡ ಎಲ್ಲ ಕೂಡ ಸೌಖ್ಯದಿಂದ ಇರಬೇಕು. ಆದರೆ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಒಂದು ವಿದ್ಯೆ ಆದರೆ ಆವಾಗ ಏನು ಅಲ್ಲಿದ್ದಂಥ ಆ ಮಕ್ಕಳನ್ನು ಏನು ಮಾಡಿ ಈಗಲೇ ಮತ್ತೆ ಗೊಂದಲ ಆಗಬಾರ್ದಲ್ಲ, ಒಂದು ಕ್ಲಾರಿಟಿ ಬೇಕು. ಏನು ಆಗದ ರೀತಿ ನೋಡ್ಕೊಂಡು ನಮ್ಮ ಜವಾಬ್ದಾರಿ.
ಆದ್ರೆ ಬಹುಶಃ ಏನು ಮಾಡಬೇಕಾಗ್ತದೆ, ಇಡೀ ಕ್ಲಾಸ್ ರೂಮು ಸೀಲ್ ಆಗ್ತದಾ, ಅಥವಾ ವಿದ್ಯಾರ್ಥಿಗಳು ಕ್ವಾರಂಟೈನ್ ಆಗ್ತಾರಾ, ಅಥವಾ ಇವರು ಸಪ್ರೇಟ್ ಆಗ್ತಾರಾ, ಅಥವಾ ಮಕ್ಕಳ ಹೆತ್ತವರಿಗೆ ಬಂದಾಗ ಆ ಪರಿಸ್ಥಿತಿ ಏನು, ಇದೆಲ್ಲ ಕೂಡ ಭಾಳ ಸರ್ಕಾರ ಒಂದು, ಯಾಕೆ ಸರ್ಕಾರವನ್ನು ನಂಬಿ ಇವತ್ತು ಎಲ್ಲರೂ ಕೂಡ ಸರ್ಕಾರ ಹೇಳಿದ ಮಾತನ್ನು ಕೇಳಿ ಎಕ್ಸಾಮ್ ಆದ ಎಕ್ಸಾಮ್ ಇಲ್ಲದ ಇಲ್ಲ, ಯಾಕೆ ಸರ್ಕಾರ ನಡೆಸ್ತಾರೆ ಅಂತ ಹೇಳಿ ಇವತ್ತು ವಿಶ್ವಾಸ ಹೋಗ್ತಾರೆ. ಈ ಗೊಂದಲ ಮತ್ತು ಸ್ಪಷ್ಟತೆ ಇಲ್ಲದಿದ್ದರೆ ಆವಾಗ ಜನರಿಗೆ ವಿಶ್ವಾಸ ಬರೋದಿಲ್ಲ, ಆವಾಗ ಹೇಳಿದ ಮಾತುಗಳು ಕೂಡ ಕೇಳುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಇದು ಆಗಬಾರ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಬಲ್ಲ. ಗಂಭೀರತೆಯಿಂದ ಇದನ್ನು ಡಬಲ್ ಎಕ್ಸ್ಟ್ರಾ ಕೇರ್ ತಗೊಂಡು ಜವಾಬ್ದಾರಿ ಇವತ್ತು ಸರ್ಕಾರಕ್ಕಿದೆ. ಈಗ ತಗೊಂಡೆಲ್ಲ ಕ್ರಮ ಸಹಕಾರ ಕೊಡ್ತೇವೆ. ಇವತ್ತು ಅಧಿಕಾರಿಗಳನ್ನು ಮತ್ತು ಇವತ್ತು ನಮ್ಮ ಮಾಡಿದ್ದಾರೆ. ಒಂದು ಈ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಒಂದು ಶಿಕ್ಷಣ ಪಡೆಯನ್ನೇ ಗ್ರಾಮಸ್ಥರು ಸೇರಿಸಿ ಮಾಡಬೇಕಿತ್ತು. NGOs ಸೇರಿಸಿ ಅಲ್ಲಿ ಮಾಡುವಂಥ ಅಗತ್ಯ ಇದೆ. ಆ ಗ್ರಾಮೀಣ ಮಟ್ಟದ ಸಂಘ ಸಂಸ್ಥೆಗಳು ಏನಿದೆಯಾ ಅವರನ್ನು ಸೇರಿಸಿಕೊಂಡು, ಗ್ರಾಮ ಪಂಚಾಯತ್ ಸೇರಿಸಿಕೊಂಡು ಒಂದು ಶಿಕ್ಷಣ ಪಡೆ ಅಂತ ಮಾಡಿ ಸರ್ಕಾರದ ಏನೆಲ್ಲ ಇವತ್ತು ಆದೇಶ ಇದೆಯಾ ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ಅತ್ಯಂತ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಹೇಳಲಿಕ್ಕೆ ಇಚ್ಛಿಸ್ತಾರೆ. ಎರಡನೇದು, ಈಗಾಗಲೇ ಸೋಂಕಿತರ ಇವತ್ತು ಜಾಸ್ತಿ ಆಗ್ತಾ ಇದೆ. ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ಆಟೋಮೆಟಿಕ್ ಜಾಸ್ತಿ ಆದಾಗ ಇವತ್ತು ಶಾರ್ಟೇಜ್ ಆಗ್ತಾ ಇವತ್ತು ಬರ್ತದೆ. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ಇವತ್ತು ಸರ್ಕಾರ ಆಯುಷ್ಮಾನ್ ಯೋಜನೆಯಲ್ಲಿ ಕೂಡ ಅದನ್ನು ಸೇರಿಸಿಕೊಂಡು ಅವಕಾಶ ಕೊಟ್ಟಿದೆ. ಇದನ್ನು ನಾನು ಫಸ್ಟ್ ಮೀಟಿಂಗ್ ಆಗುವಲ್ಲಿ ಅಸೆಂಬ್ಲಿಯಲ್ಲಿ ನಾನು ಮಾತಾಡಿದ್ದೆ. ತತ್ಕ್ಷಣ ನಮ್ಮ ಜಿಲ್ಲೆಯಲ್ಲಿ ಆದ್ಯತೆ ಎಲ್ಲ ಜಿಲ್ಲೆ ಕೂಡ, ಬೇರೆ ಜಿಲ್ಲೆ ಮಾಡಿದ್ರೆ ಗೊತ್ತಿಲ್ಲ, NGOsಗಳ ಸಂಘ ಸಂಸ್ಥೆಗಳ ಮೀಟಿಂಗನ್ನು ಕರೆದು ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಸಂಘ ಸಂಸ್ಥೆಗಳಿದೆ ಸರ್ಕಾರ ಅವರಿಗೆ ಸಮರ್ಪಕವಾಗಿ ಇವತ್ತು ಒಂದು ಕಾರ್ಯಾಗಾರ ಮಾಡಿಕೊಂಡು ಏನಿದೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಹೇಗೆ ನಡೀತದೆ, ಪ್ರೈವೇಟ್ ಹಾಸ್ಪಿಟಲ್ ಹೇಗೆ, ಇದರ ಬಗ್ಗೆ ಕೋಆರ್ಡಿನೇಷನ್ ಮಾಡಲಿಕ್ಕೆ ಸರ್ಕಾರಿ ಆಸ್ಪತ್ರೆ ಆದರೂ ಕೂಡ ಸರ್ಕಾರಿ ಸ್ಟಾಫ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಬಹುಶಃ ಅಲ್ಲಿ ಕೇಳಿದ ಅದಕ್ಕೆ ಉತ್ತರಗಳು ಜನ ಇರ್ತಾರೆ. ಅದು ಇವತ್ತು ಖಾಸಗಿ ಆದ ಕಾರಣ ಖಾಸಗಿ ಮತ್ತು ಜನರ ಮಧ್ಯೆ ಇರುವಂತಹ ಒಂದು ಸಿವಿಲ್ ಡಿಫೆನ್ಸ್ ಫೋರ್ಸನ್ನು ಅದು ಕೂಡ ಇವತ್ತು ತಯಾರು ಮಾಡಬೇಕಾಗ್ತದೆ. ಸರ್ಕಾರ ಒಂದು ಟೀಮನ್ನು ರೆಡಿ ಮಾಡಿಕೊಂಡು ಜನರಿಗೆ, ಯಾಕೆಂದರೆ ಮುಂದಕ್ಕೆ ಇನ್ನೂ ಕೂಡ ನಾವು ಬಹಳ ಜಾಗೃತರಾಗುವಂಥ ವಿಚಾರ ಇವತ್ತು ಆಗಬೇಕು. ನಾನು ಹಿಂದೆ ಹೇಳಿದ್ದೆ, ಈಗ ಬಹಳ ಸ್ಟಾರ್ಟಿಂಗಲ್ಲಿ ನಾವು ಇದ್ದೆ ಅಂತೇಳಿ ಈ ಬರೀ 25 to 30% ಇರ್ಬೋದು. ಇನ್ನು ಸಮರ್ಪಕ ಇನ್ನು ಮುಂದಕ್ಕೆ ಇದರಲ್ಲಿ ಒಂದೊಂದು ಇವತ್ತು ಗೊತ್ತಾಗೋದು ಏನು ಕೂಡ ಆಗಬಾರ್ದಂತೆಲ್ಲ ನಮ್ಮ ಪ್ರಾರ್ಥನೆ. ವೈರಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ನಮ್ಗೆ ಹೇಳ್ಬೋದು ವೈರಸ್ ಹೋದೆ ಜೀವನಕ್ಕೆ ಜೀವಿಸಲಿಕ್ಕೆ ಕಲಿಯಿದೆ ಅಂತ ನಮ್ಗೆ ಹೇಳ್ಬೋದು. ವೈರಸ್ಸಿಗೆ ಗೊತ್ತು ನಮ್ಮ ಜೀವಿಸಲಿಕ್ಕೆ, ಅದು ಬೇಕಾದಾಗೆ ಮಾಡ್ಕೊಂಡು ಹೋಗ್ತದಲ್ಲ. ಸೊ ವೈರಸ್ ಕೂಡ ಜೀವನ ಮಾಡಲಿಕ್ಕೆ ಕಲಿತುಕೊಳ್ಳಿ, ನಾವು ಕಲಿಬೋದು. ವೈರಸ್ ಕಲಿದೆ ಅಂತ ಮಾಡೋದು ಒಂದೊಂದು ಮೋಡ್ ಆಫ್ ಆ್ಯಕ್ಷನ್ ಒಂದೊಂದು ಟೈಪ್ ಅದು ಮಾಡಿಕೊಂಡು ಬರ್ತದೆ. ಆದ ಕಾರಣ ಸರ್ಕಾರ ಬಹಳಷ್ಟು ಜನರನ್ನು, ಸಂಘ ಸಂಸ್ಥೆಗಳನ್ನು ತಕ್ಷಣ ಇನ್ವಾಲ್ವ್ ಮಾಡಿಕೊಂಡು ಎಲ್ಲ ರೀತಿಯ ವಿಶೇಷವಾದ ಜನಜಾಗೃತಿ ಮತ್ತು ಯಾವುದು ಜಾಸ್ತಿ ಗಡಿಬಿಡಿ ಮತ್ತು ಒಂದು ದೊಡ್ಡ ಮಟ್ಟದ ಪ್ಯಾನಿಕ್ ಇಲ್ಲದೆ ಇದನ್ನು ಈ ವೇಗವನ್ನು ಏನು ಕಡಿತಗೊಳ್ಳೋಕ್ಕೆ ಒಮ್ಮೆ ಮೇಲೆ ಬಂದೇ ಮತ್ತೆ ಕೆಳಗೆ ಹೋಗುವಂಥದ್ದು. ಎಲ್ಲ ದೇಶದಲ್ಲಿ ಕೂಡ ಒಮ್ಮೆ ಕಂಪ್ಲೀಟ್ ಔಟ್ ಬ್ರೇಕ್ ಆಗಿ ಮತ್ತೆ ಡೌನ್ ಬರುವಂಥ ಪರಿಸ್ಥಿತಿ. ಸೊ ನಾವು ಆ ಔಟ್ ಬ್ರೇಕ್ ಏನು ಕೂಡ ಮುಟ್ಟಿಲ್ಲ, ಜಸ್ಟ್ ಯಾರು ಹೋಗುವಂಥ ಪರಿಸ್ಥಿತಿ ಮಾತ್ರ ಕಾಣ್ತದೆ. ಇದನ್ನು ಆದಷ್ಟು ಇದನ್ನು ನಾವು ನಿಗ್ರಹ ಮಾಡೋದು ಹೇಗೆ, ಇದಕ್ಕೆ ಹೇಗೆ ನಾವೆಲ್ಲ ಸಂಘ ಸಂಸ್ಥೆ ಸೇರಿಸ್ಬೋದು ಅಂಥೇಳಿ ತಕ್ಷಣ ನಾವು ಇಲ್ಲಿ ಕೂಡ ಒಂದು ಮೀಟಿಂಗ್ ಕರಿಬೇಕು ಮತ್ತು ಅದಕ್ಕೆ ಒಂದು ಸಿಸ್ಟಮನ್ನು ಮಾಡಬೇಕು ನಾನು ಒತ್ತಾಯಪಡಿಸ್ತೇನೆ. ಇದು ಈ ಶಿಕ್ಷಣ ಪಡೆ ಅಂತ ಹೇಳಿದ್ರಲ್ಲ, ಅದರ ಯಾವ ರೀತಿಯಲ್ಲಿ ಅದು ಯಾಕಂತ ಹೇಳಿದರೆ ಉದಾಹರಣೆಗೆ ನಾನು ಶಾಲೆಗೆ ವಿಸಿಟ್ ಮಾಡಿದ್ದೆ ಪ್ರಾಕ್ಟಿಕಲ್. ನಾನು ಹೇಳಿದೆ ಅಲ್ಲ, ಅಲ್ಲಿ ಹೋದಾಗ ಪಾಪ ಮಾಸ್ಟರ್, ಸ್ಕೂಲ್ ಬೆಟರ್ ಕಮಿಟಿಯ ಮುಖ್ಯಸ್ಥರು ಇದ್ದು ಅವರು ಎಲ್ಲ ಮಾಡಿದ್ದಾರೆ. ಹಾಲ್ ಟಿಕೆಟ್ ಕೊಡುವಂಥದ್ದು, ಇದನ್ನು ನಮ್ಮ ಅವ್ರು ಯಾವ ಕ್ಲಾಸ್ ಇರುವಂಥದ್ದು. ಅದನ್ನು ಮಳೆ ಬಂದರೆ ಆ ಎಲ್ಲ ಮಾಡಿದ ಪ್ಲ್ಯಾನ್ ಸಕ್ಸಸ್ ಅಂತ ಹೇಳಲಿಕ್ಕೆ
ಸಾಧ್ಯ ಇಲ್ಲ, ಯಾಕೆ ಅಲ್ಲಿ ಬಂದು ನಿಲ್ಲಿಕ್ಕೆ ಆಗೋದಿಲ್ಲ, ವ್ಯವಸ್ಥೆ ಅದಕ್ಕೆ ಅದ್ರ ಕೊಡೋದೇ ಡಂಡೆ ಲೆವೆಲ್ ಬೆಸ್ಟ್ ಈ ಸಿಸ್ಟಮಲ್ಲಿ. ಅಲ್ಲಿ ನಾವು ಹೋದಾಗ ಸ್ಯಾನಿಟೈಸರ್ ಮಾಡ್ಬೇಕಂತ ಹೇಳಿದಾಗ ಪರಿಸ್ಥಿತಿ ಇದನ್ನು ಹಿಡ್ಕೊಂಡು ನಾನು ಕೇಳಿದೆ, ಯಾವುದಿಲ್ಲ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದರು, ಲೋಕಲ್ PSC ಅವರು, PDO ಇದ್ದರು, ಸೆಕ್ರೆಟರಿ ಇದ್ದರು. ಹೇಗೆ ನೀವು ಸ್ಯಾನಿಟೈಸರ್ ಯಾರು ನಮ್ಗೆ ಹೇಗೆ ಮಾಡ್ತೀರಿ ಇದನ್ನು ತೋರಿಸ್ತಾರೆ. ಅವ್ರಿಗೆ ಪಾಪ ನಾವು ಹೇಳಿಕ್ಕೆ ಯಾಕೆ ಅವ್ರಿಗೆ ಪಾಪ ಗೊತ್ತಿಲ್ಲ, ಅವ್ರಿಗೆ ಅದರ ಬಗ್ಗೆ ನಾಲೆಜ್ ಬೇಕಲ್ಲ ಏನಂತೇಳಿ. ನೀವು ಶಿಕ್ಷಣ ಪಡೆ ಅಂತ ಹೇಳಿ ಅಲ್ಲೇ ಸ್ಥಳೀಯರ ಬೆಟರ್ ಕಮಿಟಿ ಮತ್ತು ಸ್ಥಳೀಯರು ಸೇರಿಸಿದರೆ ಒಬ್ಬ ತೋಟದವನು ಇರ್ತಾವನು, ಅವ್ನು ದೊಡ್ಡ ಪಂಪ್ ಇರ್ಬೋದು ಅವನ ಹತ್ರ, ಪ್ರೆಷರ್ ಪಂಪ್. ಅವನು ನಾನು ನನ್ನ ಜನ ಮತ್ತು ಪ್ರೆಷರ್ ಕೊಡ್ತೇನೆ, ಮದ್ದು ಹೆಲ್ತ್ನವ್ರು ಕೊಡಲಿ. ಅಥವಾ ಇನ್ನೊಬ್ಬ ಮುಂದೆ ಬಂದು ಮಳೆಗಾಲ ಸಂದರ್ಭದಲ್ಲಿ ನಾನು ಸ್ವಲ್ಪ ಶೀಟಾಗಿ ಚೇರ್ ಕೊಡ್ತೇನೆ, ಬಂದಾಗ ಸ್ವಲ್ಪ ಮಾಡಲಿ. ಅಥವಾ ಸಂಘ ಸಂಸ್ಥೆ ಸೇರಿದಾಗ ಪೊಲೀಸ್ ನಮ್ಮದು ಫುಲ್ ಫೋರ್ಸ್ ಜಾಸ್ತಿ ಮೇಲೆ ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾರೆ ಪಾಪ. ಯಂಗ್ಸ್ಟರ್ ಸೇರಿಸಿದಾಗ ಅವರು ವಾಲಂಟಿಯರ್ ನಿಂತು ವೆಹಿಕಲ್ ಪಾರ್ಕಿಂಗ್ ಒಂದು ಇದನ್ನು ಏನು ಟ್ರಾಫಿಕನ್ನು ಜಾಮ್ ಮಾಡಿದ ರೀತಿ ನೋಡಿಕೊಂಡು ಸುಸಜ್ಜಿತವಾಗಿ ಮಾಡೋದು ವ್ಯವಸ್ಥೆ ಆಗ್ತದೆ. ಅಲ್ಟಿಮೇಟ್ಲಿ ಏನು ಎಕ್ಸಾಮ್ ಈ ಪ್ರತಿ ಸಲ ಕೂಡ ಚೆನ್ನಾಗಿ ನಡೆಸ್ತಾರೆ. ಈಗ ಮುಂಜಾಗ್ರತೆಯನ್ನು ಪಬ್ಲಿಕ್ ಜೊತೆ ವಿದ್ಯಾರ್ಥಿಗಳು ಮಿಕ್ಸ್ ಆಗಬಾರ್ದು. ಪಬ್ಲಿಕ್ ಜೊತೆ ಯಾಕೆ ವಿದ್ಯಾರ್ಥಿಗಳು ಮಿಕ್ಸ್ ಆಗಬಾರ್ದು ಹೇಳಿದರೆ ಯಾರಿಗೆ ಏನಿದ್ರು ಗೊತ್ತಿರೋದಿಲ್ಲ. ಅಷ್ಟನ್ನು ಮಾತ್ರ ನಾವು ಇವತ್ತು ನೋಡಿಕೊಳ್ಳು, ಪಬ್ಲಿಕ್ ಜೊತೆ ಮಿಕ್ಸ್ ಆಗದ ರೀತಿಯಲ್ಲಿ. ಅದೊಂದು ಪಾರ್ಕಿಂಗ್ ಪ್ರಾಬ್ಲಮ್, ಪಕ್ಕದ ಶಾಪಿದ್ದು ಪ್ರಾಬ್ಲಮ್, ಅಥವಾ ಸೆಂಟ್ರ್ ನಗರದ ಮಟ್ಟ ಮಾರ್ಕೆಟ್ ಮಧ್ಯದಲ್ಲಿದ್ದರೆ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಹೋಗೋರ ಪ್ರಾಬ್ಲಮ್. ಇದರ ಬಗ್ಗೆ ಜಾಸ್ತಿ ನಿಗಾ ವಹಿಸಿದರೆ ಅದು ಎಲ್ಲ ಕಡೆ ಎಲ್ಲ ರೀತಿ ಒಂದೇ ಕಡೆ ಇರುವುದಿಲ್ಲ, ಆ ನಗರಕ್ಕೆ ಮತ್ತು ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಸೊ ಅವರನ್ನು ನಾವು ಇನ್ವಾಲ್ವ್ ಮಾಡಿದರೆ ಅವರ ಸ್ವಂತ ಮಕ್ಕಳು ಬರೋ ರೀತಿಯಲ್ಲಿ ಆ ಎಲ್ಲ ಸಿಸ್ಟಮ್ನು ಗ್ರಾಮಸ್ಥರು ಮಾಡ್ತಾರೆ. ಮತ್ತು ಈ ಸಿವಿಲ್ ಡಿಫೆನ್ಸ್ ಕೋರ್ಸ್ ಬಗ್ಗೆ ಹೇಳಿದ್ದಾರೆ, ಅದು ಹೇಗೆ ನಿಮ್ಮ ಪ್ರಕಾರ ಅದು ಸಕ್ಸಸ್ ಆಗ್ತದೆ? ಅಲ್ಲ, ಸಕ್ಸಸ್ ಅಲ್ಟಿಮೇಟ್ಲಿ ಸಮಸ್ಯೆಗಳು ಔಟ್ ಬ್ರೇಕ್ ಆದಾಗ NGOsಗಳೇ ಮುಂದೆ ನಿಂತು ಜೀವ ಬಿಟ್ಟು ಕೆಲಸ ಮಾಡೋದಲ್ಲದೆ ಬೇರೆ ಕಡಿಮೆ. ಈಗೆಲ್ಲ ಇರ್ಬೋದು, ನಾವೊಮ್ಮೆ ಔಟ್ ಬ್ರೇಕ್ ಆಗಲಿ ಆಗ ಸಂಘ ಸಂಸ್ಥೆಗಳು ಮತ್ತು ಒಂದು ಸಾಮಾಜಿಕ ಕೆಲಸ ಮಾಡುವಂಥ ಕೆಲವರಿಗೆ ಒಂದು ಇದಿರ್ತದೆ, ಕ್ರೇಜ್ ಇರ್ತದೆ. ಅಂಥವ್ರ ಜೀವದ ಹಂಗು ಬಿಟ್ಟು ಬಂದು ಕೈ ಜೋಡಿಸಿ ಹೊರತು ಇಲ್ಲದ್ರೆ ಅದು ನಾವು ಈಗಲೇ ಅವ್ರಿಗೆ ಇನ್ವಾಲ್ವ್ ಮಾಡಬೇಕಲ್ಲ. ಲಾಸ್ಟ್ ಮಾಡೋ ಬದಲು ಇಟ್ ಇಸ್ ಅವರ್ ಡ್ಯೂಟಿ. ನೀವು ಯಾವ ಸಿಸ್ಟಮ್ ಬೇಕಾದರೂ ಮಾಡಿ, ಅಥವಾ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಕರೀರಿ. ಯಾರಿಗೆಲ್ಲ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಬೇಕಿಂತ ರಿಸ್ಕ್ ಇದೆ, ರಿಸ್ಕ್ ಅಂತ ಕೆಲಸ ಮಾಡೋ ಯಾರಲ್ಲಿದ್ದಾರೆ ವಾಲಂಟಿಯರ್ಸ್ ವಿ ವಾಂಟ್ ಅಂತ ಹೇಳಿದರೆ ಅವ್ರು ಅಪ್ಲೈ ಮಾಡ್ತಾರೆ. ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಕ್ರೂಟಿನಿ ಮಾಡಲಿ. ಯಾರು ಆ್ಯಂಟಿ ಸೋಷಿಯಲ್ ಇದ್ದಾರೆ, ಯಾರು ಸಮಾಜ ಶಕ್ತಿ ಇದ್ದಾರೆ, ಯಾರು ಕ್ರಿಮಿನಲ್ಸ್ ಇದ್ದಾರೆ, ಬೇಡ. ಲೆಟ್ ಯಾರು ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಆ್ಯಂಡ್ ವರ್ ವಿಲ್ಲಿಂಗ್ ಟು ವರ್ಕ್ ವಿತ್ ದಿಸ್, ಅದನ್ನೊಂದು ಸೆಲೆಕ್ಷನ್ ಮಾಡಲಿ. ತದನಂತರ ಒಂದು ವ್ಯಾಪ್ತಿಗೆ ಒಂದು ಟೀಮ್ ಸೆಟ್ ಮಾಡಿ ಅದಕ್ಕೆ ಒಂದು ಆಫೀಷಿಯಲ್ ಅದನ್ನು ಟ್ರೈನಿಂಗ್ ಕೊಡಲಿ. ಅದಕ್ಕೆ ನಿಮ್ಮ ಅಸೆಸ್ಮೆಂಟ್ ಪ್ರಕಾರ ಇದು ಈ ಏನು ವೀಕ್ ಇನ್ನೂ ಬಂದಿಲ್ಲ ಅಂತ ನಾನು ನಿಮಗೆ ಅವತ್ತೇ ಹೇಳಿದ್ದೇನೆ. ನೆಕ್ಸ್ಟ್ ಜೂನ್ 30 ಆಗುವಾಗ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೇನೆ. ಹೇಗೆ ಆಗದ ಪರಿಸ್ಥಿತಿ ಒಂದು 20 ದಿವಸ ಮುಂಚೆ ಇರ್ಬೋದು, 1 ತಿಂಗಳು ಮುಂಚೆ ಆ ಪ್ರಸಂಗ ಹೇಳಿದ್ದೇನೆ ನಾನು. ನಿಮ್ಮನ್ನು ಬರೆದಿಟ್ಕೊಳ್ಳಿ, ಜೂನ್ 30 ಆಗುವಾಗ ಪರಿಸ್ಥಿತಿಗಿಂತ ವಿಭಿನ್ನ ಆಗಿರ್ತದೆ. ಇನ್ನು 3 ತಿಂಗಳು ಇಟ್ಸ್ ಅ ಚಾಲೆಂಜಿಂಗ್ ಮಂತ್, 3 months. ವಿ ಹ್ಯಾವ್ ಟು ಟೇಕ್ ನೆಸೆಸರಿ ಸ್ಟೆಪ್ಸ್. ನಾವು ಜಿಲ್ಲಾಡಳಿತ ಇವತ್ತು ತೆಗೆದುಕೊಳ್ಳಲೇಬೇಕು. ಇವತ್ತೊಂದು ಸಿಸ್ಟಮ್ ತರಬೇಕು. ಪ್ರತಿ ದಿವಸ ನಮಗೆ ಮೀನು ಸಿಗಬೇಕಂತ ಅಗತ್ಯ ಇಲ್ಲ. ಇದರಲ್ಲಿ ಪ್ರತಿ ದಿವಸ ಎಲ್ಲ ಕೂಡ ವಸ್ತು ಬೇಕಂತ ಇಲ್ಲ. ನಾವಿವತ್ತು ನೋಡ್ತಾ ಇದ್ದೇವೆ, ಇಡೀ ರಸ್ತೆ ಬದಿ ಅಲ್ಲಿ ಇಲ್ಲಿ ಎಲ್ಲ ಇವತ್ತು ಯಾಕೆ ಅವರು ವ್ಯಾಪಾರ ದೃಷ್ಟಿ. ಆದರೆ ಸಿಸ್ಟಮ್ ಮಾಡಿ ಮತ್ತೆ ಮಾಡಿ ಏನು ಸುಖ? ಸೊ ಇದಕ್ಕೆ ಒಂದು ಸಿಸ್ಟಮ್ ಆಗಲಿಲ್ಲ. ಒಂದು ಟೈಪ್ ಆಫ್ ಸಿಸ್ಟಮ್ ಇವತ್ತು ಜಿಲ್ಲಾಡಳಿತ ತರಬೇಕಾಗ್ತದೆ. ಇವತ್ತು ಮಂಗಳೂರಿನಲ್ಲಿ ಧಕ್ಕೆ ಬಂದ್ ಮಾಡಿದ್ರು, ಮುಗೀತಾ? ಎಲ್ಲರೂ ಕೂಡ ಮಾರ್ಗವಾಗಿ ಮಾರ್ತಾ ಇದ್ದಾರೆ. ಇಡೀ ನಿಮ್ಮ ಸಿಟಿಯಲ್ಲಿ ಪಂಪಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ತೊಕ್ಕೊಡ್ತಾ ಎಲ್ಲ ಕಡೆ ನೀವು ಹೋಗೋದು ನೋಡಿ. ಅವ್ರಿಗೆ ನಾವೆಂತ ಮಾಡಲಿಕ್ಕೆ ಸಾಧ್ಯ? ಅವರಿಗೆ ಅಲ್ಲಿ ಬಂದು ಯಾಕೆ ಮಾಡಿದ್ದು ಇದೆ? ಅಲ್ಲಿ ಒಂದು ಕಡೆ ಬಂದ್ ಮಾಡಿ ಊರಿಡೀ ಬಿಟ್ಟರೆ ಏನಾಗ್ಬೋದು? ಇಂಥದ್ರ ಬಗ್ಗೆ ಈಗಲೇ ಚರ್ಚೆ ಮಾಡಿಕೊಂಡು ಜಿಲ್ಲಾಡಳಿತ ಈಗಲೇ ಅದರ ಬಗ್ಗೆ ಮೀಟಿಂಗ್ ಹೊಡೆದು ಚರ್ಚೆ ಮಾಡಿ ಒಂದು ಬೇರೆ ನಮ್ಮಲ್ಲಿ ಒಂದು ಏನೋ ಸಿಸ್ಟಮ್ ಇವತ್ತು ತರಬೇಕು. ನಮಗೆಲ್ಲ ಶಾಪ್ ಡೈಲಿ ಅಗತ್ಯ ಉಂಟಾ?
ನಾವು ಜನರಿಗೆ ಹೇಳಬೇಕಾಗ್ತದೆ, ನೋಡಿ ಇನ್ನು 10-20 ದಿವಸ ಬಲ ವಿಪರೀತ ಹೋಗುವಂಥ ಪರಿಸ್ಥಿತಿ ಬರುವಂಥ ಚಾನ್ಸಸ್ ಇದೆ, 20 to 30 ಡೇಸ್. ಈ ಸಂದರ್ಭದಲ್ಲಿ ನಾವು ಸಹಕಾರ ಕೊಡಬೇಕು. ಜನ ಬಹುಶಃ ಯಾವ್ದು ಅಗತ್ಯ ಇದೆ ಅದಕ್ಕೆ ಮಾತ್ರ ಇವತ್ತು ನಾವು ಬೇಕು ಹೋಗೋದು, ಅಗತ್ಯ ಬಿಟ್ಟು ನಮ್ಮದು ಇರಬಾರ್ದು. ಅದು ಯಾವುದೆಲ್ಲ ಅಗತ್ಯ ಇದೆ, ಅದು ಏನೆಲ್ಲ ಮನೆ ಸ್ಟಾಕ್ ಇಡಬೇಕು, ತಗೊಂಡಿಡಬೇಕು, ಯಾವ ರೀತಿ ಬಸೋ ನಾವು ಜನರಿಗೆ ನೆಕ್ಸ್ಟ್ 10-15 ಡೇಸ್ ಪ್ಲ್ಯಾನ್ ಈಗಲೇ ಹೇಳಿಬಿಡ್ಬೇಕು. ಬಿಕಾಸ್ ನಾವು ಇಟ್ ಆಟೋಮ್ಯಾಟಿಕ್ ಆಗಿ ಅದು ಸ್ಪ್ರೆಡ್ ಆಗಿಕೊಂಡು ಬರುವಂಥ ವಿಚಾರ ಇವತ್ತು ಆಗ್ತದೆ. ಇದು ಭಾಳ ಈಗ ಅನಾಲಿಸಿಸ್ ಮಾಡಬೇಕು. ನೋಡಿ ನಮ್ದು ಎಷ್ಟು ಇದೆ ಅಂತ ಹೇಳಿದರೆ ನಮಗೆ ಇನ್ನೂ ಕೂಡ ಗೊತ್ತಿಲ್ಲ ದ ಟ್ರಾನ್ಸ್ಮಿಷನ್ ಪ್ರೈಮರಿ ಕಾಂಟ್ಯಾಕ್ಟ್ ಎಷ್ಟು % ಟ್ರಾನ್ಸ್ಮಿಷನ್ ಆಗ್ತದೆ, ಬೇರೆ ರಾಜ್ಯದಿಂದ ಬಂದವ್ರದ್ದು ಎಷ್ಟು % ಇದೆ ಅಂತೇಳಿ. ಈಗ ನನಗೆ ಸೋಂಕಿತರಾದರೆ ನನ್ನ ಪ್ರೈಮರಿ ಕಾಂಟ್ಯಾಕ್ಟ್ ಡೇಂಜರಸ್ಸಾ, ಮೋರ್ ಡೇಂಜರಸ್, ಆರ್ ಬೇರೆ ಜಿಲ್ಲೆಯವ್ರು ಬಂದಿಂದ ಮೋರ್ ಡೇಂಜರಸ್ ಅಂತೇಳಿ ಸರ್ಕಾರ ಹೇಳಬೇಕಲ್ಲ. ನನ್ನ ಪ್ರೈಮರಿ ಕಾಂಟ್ಯಾಕ್ಟ್ ಆರ್ ಮೋರ್ ಡೇಂಜರಸ್ ಆದರೆ ನಾವು ಇವ್ರ ಬಗ್ಗೆ ಮೋರ್ ಕೇರ್ ತಗೊಳ್ಬೇಕಲ್ಲ. ಇವರು ಅದಕ್ಕಿಂತ ಕಮ್ಮಿ ಡೇಂಜರ್ಸ್ ಆದರೆ ನೆಕ್ಸ್ಟ್ ಸ್ಟೆಪ್ ಇವರಿಗೆ ಕೊಡಬೇಕು, ಬೇರೆ ರಾಜ್ಯದಿಂದ ಬಂದವರಿಗೆ. ಇವತ್ತು ನನ್ನ ಪ್ರೈಮರಿ ಕಾಂಟ್ಯಾಕ್ಟ್ ಬಗ್ಗೆ ನಾವು ಇವತ್ತು ಇಲ್ಲ, ಅದರ ಬಗ್ಗೆ ಸೀರಿಯಸ್ನೆಸ್ ಇವತ್ತು ಯಾರಿಗೂ ಕೂಡ ಇಲ್ಲ. ನನಗೆ ಪಾಸಿಟಿವ್ ಆಗಿದ್ದರೆ ಇನ್ನು ನನ್ನ ಪ್ರೈಮರಿಗೆ ಯಾರೆಲ್ಲ ಆಗಿದ್ದಾರೆ ಟೆಸ್ಟ್ ಮಾಡ್ತಾನೆ, ಇಲ್ಲಾಂದ್ರೆ ಇಲ್ಲ ಎಲ್ಲಿ ಹೋಗುತ್ತೆ ಯಾರಿಗೂ. ಅದೇ ಬೇರೆ ಬಂದು ನಾವು ಕ್ವಾರಂಟೈನ್ ಮಾಡಬೇಕು. ಸೊ ಇಲ್ಲಿ ಕೂಡ ಆಗಬೇಕಲ್ಲ, ಅಟ್ಲೀಸ್ಟ್ ಅವ್ರು ಅವೇರ್ನೆಸ್ ಕೊಟ್ಟು ಮನೆಯಿಂದ ಹೊರಗೆ ಬರೋದ ರೀತಿಯಲ್ಲಿ ಆದರೂ ಕೂಡ ಮಾಡೋದು ವಿಚಾರ ಮಾಡಬೇಕು. ಮತ್ತು ಯಾರೆಲ್ಲ ಇವತ್ತು ಈಗ ಹೊರ ಜಿಲ್ಲೆಯವರಿಗೆ ನಾವು ಇವತ್ತು ಬರೋವರಿಗೆ ಯಾರೆಲ್ಲ ಇವತ್ತು ಸ್ವಯಂ ಪ್ರೇರಿತವಾಗಿ ಅವರ ಮನೆಯನ್ನು ಅವ್ರು ಕ್ವಾರಂಟೈನ್ ಮಾಡಲಿಕ್ಕೆ ಕೊಡ್ತಾರೆ, ಡಿಸ್ಟ್ರಿಕ್ಟ್ ಆ್ಯಂಡ್ ಸ್ಟೇಟ್ ಶುಡ್ ಕನ್ಸಿಡರ್ ಹೋಮ್ ಕ್ವಾರಂಟೈನ್. ಅವ್ರ ಮನೆ ಕಂಪ್ಲೀಟ್ ಆಗಿ ಕೊಡೋದಾದರೆ ಇದರಲ್ಲಿ ಈಗ ಫಾರ್ ಬರ್ತಾರೆ ಅವ್ರ ಸ್ವಂತ ಮನೆ ಯಾರಿಲ್ಲ ಮನೆಯಲ್ಲಿ, ಯಾರಿಂದ ಅದನ್ನು ಅಡ್ರೆಸ್ ತಗೊಂಡು ಬಾಕ್ಸ್ ನೋಡಿಕೊಂಡು ಯಾರು ಅದನ್ನು ಆಶಾಕಾರಿ ಇನ್ಫಾರ್ಮೇಷನ್ ಕೊಟ್ಟು ಸೆಲ್ ಮಾಡಿ ಅವರಲ್ಲಿ ನಿಲ್ಬೋದಲ್ಲ. ಅವಾಗ ನಮಗೆ ಬೇರೆ ಕಡೆ ನಮಗೆ ಜಾಗ ಖಾಲಿ ಆಗ್ತದೆ. ಅದು ಇವತ್ತಲ್ಲಿ ನಾಳೆ ಮಾಡಲೇಬೇಕಾಗ್ತದೆ. ಫಸ್ಟ್ ನೋಡಿ 100 ಮೀಟ್ರ್, ಮತ್ತು 30 ಮೀಟ್ರ್, ಮತ್ತು ಮನೆ 10 ಕಾಂಪೌಂಡು, ಮತ್ತು ಈಗ 1 ಕಾಂಪೌಂಡು, ಇನ್ನು ಮುಂದೆ 1 ರೂಮ್ ಮಾತ್ರ ಮಾಡಿಬಿಡ್ತಾರೆ ಲಾಸ್ಟಿಗೆ. ಈಗ ನಮಗೆ ಯಾವಾಗ ಏನಾಗ್ತದೆ, ಯಾರೆಲ್ಲ ಮನೆಗೆ ಒಬ್ಬರಂತ ಖಾಲಿ ಮನೆ ಇದ್ದರೆ, ಯಾರ ಮನೆ ಕೊಡಲಿಕ್ಕೆ ತಯಾರಿದ್ದಾರೆ ದೇ ಕಮ್ ಫಾರ್ವರ್ಡ್, ನಮ್ಮದು ಖಾಲಿ ಮನೆ ಇದೆ ನಾವು ಕೊಡ್ತೀವಿ, ಅದನ್ನು ಲಿಸ್ಟ್ ಮಾಡಿ ಇಟ್ಕೊಳ್ಬೇಕು ಈಗಲೇ. ಮತ್ತೆ ಇದಾಗೋ ಬದಲು ಅದು ಯಾರು ಬೇರೆ ಊರಿನ ಬರುವುದಿದ್ದರೆ ಅವರ ಮನೇಲಿ ಯಾರು ಇಲ್ಲ ಅಂತ ಇದಾದರೆ ನೋಡಿಕೊಂಡು ಇದಾದರೆ ಅದು ಫಿಟ್ ಆದರೆ ಅಲ್ಲೇ ನಿಲ್ಲಿಸ್ತೇವೆ. ನಮಗೆ ಬೇರೆ ಕಡೆ ವೇಕೆನ್ಸಿ ಆಗ್ತದಲ್ಲ, ಜಾಗ ಆಗ್ತದೆ. ಅಲ್ಲ ಪೇಡ್ ಕ್ವಾರಂಟೈನ್ ಅಂತ ಪೇಡ್ ಕ್ವಾರಂಟೈನ್ ಕ್ಯಾನ್ ಡೂ, ಅದು ನೆಕ್ಸ್ಟ್. ಈಗ ಫಾರ್ ಎಕ್ಸಾಂಪಲ್ ನಾನೇ ಎಲ್ಲಿಂದ ಬರ್ತೇನೆ, ಬಾಂಬೆಯಿಂದ, ಅದೊಂದು ಕಡೆಯಿಂದ, ನಂದು ಯಾರಿಲ್ಲ ಮನೆಯಲ್ಲಿ, ಲಾಕ್ಡ್. ಸೊ ನಾನು ಮಾಹಿತಿ ಕೊಟ್ಟರೆ ಅಲ್ಲಿ ಪರ್ಸಿ ಲಾಕ್ಡ್ ಯಾರಿಲ್ವಾ ಇದ್ದಿದ್ರೆ ಎಸ್ ಗೌರ್ಮೆಂಟ್ ಟೇಕ್ ಓವರ್ ಮಾಡಬೇಕು. ಗೌರ್ಮೆಂಟ್ ಅದನ್ನು ಯಾರು ಕೊಡಲಿಕ್ಕೆ ತಯಾರಿದ್ದಾರೆ, ಗೌರ್ಮೆಂಟ್ ಶುಡ್ ಟೇಕ್ ಓವರ್. ಜನ ಯಾಕೆ ಕೊಡ್ಲಿಕ್ಕೆ ತಯಾರಿರ್ತಾರೆ ಖಾಲಿ ಯಾಕೆ ನೋಡಿ, ಒಂದು ಸೋಷಿಯಲ್ ಕನ್ಸರ್ನ್ ಕೊಡ್ತಾರೆ, ಒಂದು ಸೆಕೆಂಡ್ ಈಗ ಫಾರ್ ಎಕ್ಸಾಂಪಲ್ ಒಂದು ಯಾರಾದರೂ ಒಂದು ನಿಮ್ಮ ಹತ್ರ ಖಾಲಿ ಮನೆ ಇದೆ ಅಂತ ಹೇಳುವ ಇದರಲ್ಲಿ. ಈಗ ನಾನೊಂದು ಬಾಂಬೆಯಿಂದ ಬರ್ತೇನೆ ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ರಿಲೇಟಿವ್. ಇನ್ನೊಂದು ನಾನು ನಿಮಗೆ ಹೇಳಿದಾಗ ನೀವೇನು ಮಾಡ್ತೀವಿ, ಎಸ್ ಅಂತ ಹೇಳಿದನ್ನು ಕೊಡ್ತೀವಿ. ಸೊ ನಾವು ಇಲ್ಲಿ 5 ಜನ ಬಂದರೆ ನಮಗೆ ಬೇರೆ 5 ಜನಕ್ಕೆ ವೇಕೆನ್ಸಿ ಆಗ್ತದಲ್ಲ. ಸೊ ಈಗ ಫೆಸಿಲಿಟಿ ಇದ್ದವ್ರನ್ನು ಕೂಡ ನಾವು ಅಲ್ಲಿ ಕೂತ್ಕೊಂಡು ಇಲ್ಲದನ್ನು ಅಲ್ಲಿ ಹೊರಗೆ ಅಲ್ಲಿ ಯಾರಿಗಿಲ್ಲ, ಇದ್ದವನಿಗಿಲ್ಲ ಇಲ್ಲದವನಿಗಿಲ್ಲ. ಲಾಸ್ಟಿಗೆ ಈಗ ಒಂದು ಕಂಟ್ರೋಲ್ಗೆ ಬರ್ತದೆ, ಟುಮಾರೋ ವಿಲ್ ಬಿ ಮೋರ್, ಇಲ್ಲ ಅದು ಎಕ್ಸಸ್ ಆಗೇ ಆಗ್ತದೆ. ಇದರಲ್ಲಿ ಈಗ ಕನ್ಸಿಡರ್ ಮಾಡಬೇಕು, NGOs ಮೀಟಿಂಗ್ ಆಗಬೇಕು, ಡಿಸ್ಕಸ್ ಮಾಡಬೇಕು, ಒಂದು ವಾರ್ ಫುಟಿಂಗ್ ಜೊತೆಗೆ ಇವತ್ತು ಏನು ಮಾಡ್ತಾ ಇದ್ದಾರೆ, ಇಲ್ಲ ಇದ್ದಾರೆ ಡೂಯಿಂಗ್ ದೇರ್ ಲೆವೆಲ್ ಬೆಸ್ಟ್, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಯಾವ ಟೈಮಲ್ಲಿ ಆಗಬೇಕು ಅದಾದ ಆ ಟೈಮಲ್ಲಿ ಆ ಕೆಲಸನ ಮಾಡಬೇಕು. ಕುಡ್ಲಡು ಸುದ್ದಿಗೋಷ್ಠಿയുടെ പാത്തിരൊಂದು SSLC ಶಿಕ್ಷಣ ಪರೀಕ್ಷೆದ ತಯಾರಿಗೆ ನನಲಾತು ಸಲಹೆಲೆಂ ಕೊರ್ನ ಶಾಸಕರು ಶ್ರೀ UT ಖಾದರ್ ಅಂಗಾರೆ ಕೊರೋನಾಡು ಮರಣ ಪಡೆಯನ ಮೊಕ್ಲೆನ ದಫನ ಕ್ರಿಯೆಡು ಭಾಗವಹಿಸಿನ ಬಗೆಟ್ಲ ತಿರಿಪಾಯರು ತೀರ್ಪೋಯಿನ ಮೊಹಮ್ಮದ್ರೆನ ಮರಣನು ಬಂದರಡು ದಫನ ಮಲ್ಪೆರೆ ಆವಂತೆ ಬೋಳಾರದ ಜಮಾತ್ ದಕ್ಲೆಡ ಪಾತಿರ್ದು ಅಲ್ಪ ದಫನ ಮಲ್ಪೆರೆ ತಾಲ್ನ ಪೋದಿತ್ತೆ ಮರಣದ ಪ್ರಾರ್ಥನೆದ ಪುಣ್ಯ ಕೆಲಸಲು ಭಾಗಿಯಾದಿತ್ತೆ ಪಂಡದು ಏರೆ ತೀರ್ಪೊಂಡಲ ಅಕ್ಲಿನ ಮೃತದೇಹನು ಧಾರ್ಮಿಕ ವಿಧಿವಿಧಾನಡು ಅಂತ್ಯಕ್ರಿಯೆ ಮಲ್ಪೆರೆ ಅವಕಾಶ ಕೊರಡು ಮೃತದೇಹರ್ದು ವೈರಾಣು ಪರಡುಚಿ ಪಂಡದು ಅಭಿಪ್ರಾಯ ಸಾದಿರು.
ಒಂದು ಜಾಗ ಎಲ್ಲ ಫಿಕ್ಸ್ ಮಾಡಿ ದೇವ್ರು ರೆಡಿ, ಎಲ್ಲ ಟೀಮ್ ಕೂಡ ರೆಡಿ ಇರ್ತಲ್ಲ. ಮತ್ತು ಅಲ್ಲಿ ನೀರು ಬರ್ತದೆ ಅಡಿಯಲ್ಲಿ. ಈಗ ನಮ್ಮ ಉಳ್ಳಾಳದಲ್ಲಿ ಕೂಡ ನಾವು ಕೆಳಗೆ ತೆಗೆದ್ರೆ ನೀರೇ ಆಫ್ಟರ್ 10 feet 12 feet ಬಿಕಾಸ್ ಇಟ್ಸ್ ರಿಯಲಿ ಇದು ಆದ ಕಾರಣ. ಮತ್ತೆ ಇಲ್ಲಿ ತಕ್ಷಣ ಅಲ್ಲಿ ಬೋಲಾರ ಜಮಾತಿಗೆ ಮಾತಾಡಿಕೊಂಡು ಅಲ್ಲಿ ಅವರು ಕೂಡ ಆಲ್ವೇಸ್ ಎಗ್ರೀಡ್ ಅಲ್ಲಿ. ಸೊ ಅಲ್ಲಿ ನಾವೆಲ್ಲ ಹೋಗಿದ್ದೆವು, ನಾನು SMR ರಶೀದ್ ಇರಲಿ, ಅಬ್ದುಲ್ ಹಬೀಬ್ ಇರಲಿ, ಅಲ್ಲಿ ಚರ್ಚೆ ಮಾಡಿ ಎಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಕೂಡ ಚೆನ್ನಾಗಿ ರೀತಿ ಆಗಿದೆ. ನಮ್ಮ ಮರಣದ ಪ್ರಾರ್ಥನೆ ಕೂಡ ಆಯಿತು. ತದನಂತರ ಅಲ್ಲಿ ಆ ಕೆಲಸ ಮಾಡೋ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ಆ ಕೆಲಸ ಮಾಡಬೇಕೆಂಬ ಭಾವನೆ ಬಂತು. ಅದಕ್ಕೆ ನಾನು ಕೂಡ ಅಲ್ಲಿ ಆ ಒಂದು ಪುಣ್ಯದ ಕೆಲಸದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಎರಡನೇ ದಿನ ಅಂತ ಹೇಳಿದರೆ ನನಗೆ ಇನ್ನೊಂದು ಹಿಂದಿಂದಲೂ ಕೂಡ ನನ್ನ ಮನಸ್ಸಿಗಿತ್ತು. ನೋಡಿ ಎಷ್ಟು ಇದೊಂದು ನಾವು ಫಿಯರ್ ಸೈಕೋಸಿಸ್, ಒಂದು ಹೆದರಿಕೆಯ ವಾತಾವರಣ ಅಂತ ಹೇಳಿದರೆ ಇದನ್ನು ಇಲ್ಲ ಅಂತಲ್ಲ. ನೋಡಿ ಮೆಡಿಕಲ್ ಸೈನ್ಸ್ ನಾನು ಕೂಡ ಚರ್ಚೆ ಮಾಡಿದೆ ಡಾಕ್ಟರ್ ಜೊತೆಗೆ ಫಸ್ಟಿಗೆ. ಆಫ್ಟರ್ ಡೆತ್ ಇದನ್ನೇನಾದರೂ ಸ್ಪ್ರೆಡ್ ಆಗುವಂಥ ವಿಚಾರ. ಸೊ ಎಲ್ಲಿಯೂ ಕೂಡ ಅದರ ಬಗ್ಗೆ ಇಲ್ಲ ಇದಾಗುವಂಥದ್ದು. ಆದರೆ ನಾವು ಎಷ್ಟು ಜನ ಭಯಭೀತರಾಗಿ ಅಂತ ಹೇಳಿದ್ದೇವೆ. ಈ ಡ್ರೆಸ್ ಗಿಸ್ ಎಲ್ಲ ಅದು ಪ್ರೊಟೆಕ್ಷನ್ ಬೇಕೇ ಬೇಕು. ಅದು ಎಷ್ಟೊಂದು ಮಾನಸಿಕವಾಗಿ ಅಂತ ಹೇಳಿದರೆ ತಂದೆ ತಾಯಿಯಂದಿರ ಹೆಣವನ್ನು ಮಕ್ಕಳು ಬೇಡ ಅಂತ ಹೇಳ್ತಾರೆ. ತಂದೆ ತಾಯಿ ಯಾರು ತೀರಿ ಹೋದರೆ ಮಕ್ಕಳು ಮತ್ತು ಕುಟುಂಬಸ್ಥರು ಅದನ್ನು ತೆಕ್ಕೊಂಡು ಗೌರವಪೂರ್ವಕವಾಗಿ ಧಾರ್ಮಿಕ ವಿಧಿವಿಧಾನಗಳಿಂದ ಒಂದು ಅತ್ಯಂತ ಡಿಗ್ನಿಫೈಡ್ ರೀತಿಯಲ್ಲಿ ನಾವು ಒಂದು ಅಂತ್ಯ ಸಂಸ್ಕಾರ ನಾವು ಏನು ಮಾಡಬೇಕಿತ್ತು ನಮ್ಮ ಜೀವನದಲ್ಲಿ, ಅಂಥವ್ರು ನಮಗೆ ಬೇಡ ಅಂತೇಳಿ ಕಾರ್ಪೊರೇಷನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೈ ಕೊಡ್ತಾರೆ. ಅಲ್ಲಿ ಅವ್ರು ಯಾವ ರೀತಿ ಮತ್ತೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಮಕ್ಕಳನ್ನು ತಂದೆ ತಾಯಂದಿರು ನೋಡು ಹೋಗೋದಂಥ ಪರಿಸ್ಥಿತಿ ಇದೆ. ಕುಟುಂಬಸ್ಥರಲ್ಲಿ ಯಾರು ಕೂಡ ಹೋಗಲಿಕ್ಕೆ ಪರಿಸ್ಥಿತಿ ಇಲ್ಲ. ಸೊ ಯಾರೇ ತೀರಿ ಹೋಗಲಿ ಅವರ ಧರ್ಮ ಆಧಾರಿತವಾಗಿ ಅವರ ಧಾರ್ಮಿಕ ವಿಧಿವಿಧಾನಗಳಿಂದ ಅವನು ಅಂತ್ಯ ಸಂಸ್ಕಾರಗೊಳಿಸುವುದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ. ಆ ಕೆಲಸವನ್ನು ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗ್ತದೆ. ಅದಕ್ಕೆ ನಾನು ಜನರಿಗೆ ಕೂಡ ಬಹುಶಃ ಇದನ್ನು ಅಷ್ಟು ಎದುರಿಯುವಂಥ ವಿಚಾರ ಇಲ್ಲ ಅಂತ ಕೂಡ ನಾನು ಇವತ್ತು ಒಂದು ನಾವು ಮಹತ್ವನ ಸಂದೇಶ ನಾವು ಕೊಡಬೇಕು. ಇದರಲ್ಲಿ ನಾವು ತಗೊಳ್ಬೇಕು. ಹೌದು, ಅಟ್ಲೀಸ್ಟ್ ಮನೆಯವರಿಗೆ ಪ್ರೊಟೆಕ್ಷನ್ ಕಿಟ್ ಹಾಕಿ ಅದು ನಿಲ್ಬೋದಲ್ಲ. ಯಾರ ಪ್ರೊಟೆಕ್ಷನ್ ಇಲ್ಲದಂಥವ್ರು ಬಂದು ಪ್ರೊಟೆಕ್ಷನ್ ಹಾಕಿ ಯಾಕೆ ಇಷ್ಟು ಹೆದರಿಕೆ? ನಮ್ಮ ತಂದೆ ತಾಯಂದಿರ, ನಮ್ಮ ಮಕ್ಕಳ, ನಮ್ಮ ಕುಟುಂಬಸ್ಥರ, ನಮ್ಮ ಮಿತ್ರರ ಆ ಮಕ್ಕಳ ದೇವವನ್ನು ನಾವು ತಿರಸ್ಕಾರ ಮಾಡುವಂಥ ಕಾಲಘಟ್ಟಕ್ಕೆ ನಾವು ಯಾಕೆ ಬಂದಿದೆ ಅಂತ ಎಂಥದ್ದಾಗಿದೆ? ಎಲ್ಲಿಯೂ ಕೂಡ ಮಕ್ಕಳ ದೇಹದಿಂದ ವೈರಸ್ ಸ್ಪ್ರೆಡ್ ಆಗ್ತದೆ ಅಂತೇಳಿ ಯಾವ ಮೆಡಿಕಲ್ ಸೈನ್ಸ್ ಕೂಡ ಹೇಳಿಲ್ಲ. ಅದೊಮ್ಮೆ ಲಂಗ್ಸ್ ಮತ್ತು ಕಿಡ್ನಿಗೆ ಹೋದಾಗ ಜನ ಇವತ್ತು ತೀರಿ ಹೋಗುವಂಥದ್ದು. ಅದಕ್ಕಾಗಿ ಮತ್ತೆ ಪೋಸ್ಟ್ಪೋನ್ ಮಾಡಲಿಕ್ಕೆ ಹೋಗುದಿಲ್ಲ ಅದನ್ನು. ಮತ್ತು ಅದು ಬರುವಾಗ ಕೂಡ ಎಲ್ಲ ಕೂಡ ಚೆನ್ನಾಗಿ ಪ್ಯಾಕ್ ಮಾಡಿ ಅಲ್ಲಿ ಆರೋಗ್ಯದಿಂದ ತಕೊಂಡು ಬರ್ತಾರೆ. ನಮ್ಮ ಸಂಬಂಧಿಕರಲ್ಲದವರು, ಮಕ್ಕಳಲ್ಲದವರು ಅದನ್ನು ಹೊತ್ತುಕೊಂಡು ಆ್ಯಂಬುಲೆನ್ಸಲ್ಲಿ ಕೂತ್ಕೊಂಡು ಆ ಡ್ರೈವರ್ ಯಾರೋ ಒಬ್ಬ ಡ್ರೈವರ್ನ ತಗೊಂಡು ಬರ್ತಾನೆ. ಅಲ್ಲಿಂದ ಅಲ್ಲಿ ತನಕ ನಮಗೆ ಅರ್ಧ ಗಂಟೆ ಧಾರ್ಮಿಕ ವಿಧಿವಿಧಾನ ಮಾಡಲಿಕ್ಕೆ ನಮಗೆ ಹೆದರಿಕೆ. ಯಾಕೆ ಹೆದರಿಕೆ ಆಗಬೇಕು? ಸೊ ನಾನೆಲ್ಲ ಹೇಳಿದಿಷ್ಟೇ. ನಾನು ನಿನ್ನೆ ಇದಿರ್ಬೋದು, ಆರೋಗ್ಯ ಕಾನೂನು ಪ್ರಕಾರ ಒಂದು ರೂಲ್ಸ್ ಪ್ರಕಾರ ನಮ್ಮ ತಪ್ಪಿನ ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಮುಂಜಾಗ್ರತೆ ವಹಿಸಿಕೊಂಡು ನೀವು ಕುಟುಂಬಸ್ಥರು, ನಿಮ್ಮ ತಂದೆ ತಾಯಂದಿರ, ಮಕ್ಕಳ, ಮಿತ್ರರ, ನಿಮ್ಮ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಅತ್ಯಂತ ಗೌರವಪೂರ್ವಕ ಅಂತ್ಯಕ್ರಿಯೆ ಮಾಡಲಿಕ್ಕೆ ಏನು ಕೂಡ ತೊಂದರೆ ಇಲ್ಲ. ಇದನ್ನು ನೀವು ಧೈರ್ಯವಾಗಿ ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಇಚ್ಛಿಸ್ತಾರೆ. ಯಾರಿಗೆ ನಾಳೆ ನನ್ನ ಪರಿಸ್ಥಿತಿ ಕೂಡ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಆ ಟೈಮ್ನಲ್ಲಿ ನಾವು ಮಾಡಬೇಕಾದ ಇಷ್ಟು ವರ್ಷ ಜೀವನ ಮಾಡಿ ಏನು ಪ್ರಯೋಜನ? ಅವ್ರು ನಮ್ಮನ್ನು ಇಷ್ಟು ಹೊತ್ತು ಸಾಕಿ ನಮಗೆ ತಿನ್ನಿಸಿ ನಮ್ಮನ್ನು ದೊಡ್ಡದು ಮಾಡಿ ಅದಕ್ಕೆ ನಾವು ಹೆದರುದಾದ್ರೆ ಮತ್ತೆ ಯಾಕೆ ಬೇಕು ಅಂತ ಹೆದರುವಂಥ ಪರಿಸ್ಥಿತಿ ಏನಿದೆ ಅಂತ ಬರುದಿದ್ರೆ ಅಲ್ವಾ, ಅಂಥ ವಿಚಾರ ಬರುದಿದ್ರೆ. ಸೊ ಇಟ್ ಇಸ್ ನನಗೆ ಮೆಸೇಜ್ ಕೂಡ ಕೊಡಲೇಬೇಕು. ಅದು ಯಾವುದೇ ಗಡಿಬಿಡಿ ಇಲ್ಲ. ಅಂದರೆ ಯಾವುದೇ ಮೆಡಿಕಲ್ ಸೈನ್ಸ್ ಎಲ್ಲಿ ಕೂಡ ಹೇಳಿಲ್ಲ ನೀವು ಓದ್ಬಿಟ್ಟು ನಿಮಗೆ ಬರ್ತದಂತೇಳಿ. ಇದರಲ್ಲಿ ಅಟ್ಲೀಸ್ಟ್ ಆ ಫ್ಯಾಮಿಲಿ ಮಧ್ಯಕ್ಕೆ ಪ್ರೊಟೆಕ್ಷನ್ ಕಿಟ್ ಹಾಕಿ ನಿಲ್ಬೋದು. ಅದು ಏನದು ಪ್ರೊಟೆಕ್ಷನ್ ಕಿಟ್ ಅಂತ ಅದು ನೋಡಲಿಕ್ಕೆ ಮಾತ್ರ ಕಾಣೋದು, ಏನಿಲ್ಲ, ಬರೀ ಒಂದು ಡ್ರೆಸ್ ಮಾತ್ರ. ಅಟ್ಲೀಸ್ಟ್ ಆ ಮೈಂಡ್ ಸೆಟ್ ಅದೆಲ್ಲ ಪಬ್ಲಿಕ್ ಕೂಡ ಬರಬೇಕಂತ ಹೇಳಲಿಕ್ಕೆ ನಾನು ಹೇಳ್ತೇನೆ ಜಾಸ್ತಿ. ಅಲ್ಲಿ ಊರಿನವರೇ, ಅವ್ರ ಮನೆಯವರಿದ್ದಾರೆ, ಊರವರಿದ್ದಾರೆ, ಎಲ್ಲ ಅವರೇ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಮನೆಯವ್ರಿಗೆ ಒಂದು ಧೈರ್ಯ ಬಂದಿದೆ.
ಸೊ ಅವರು ಮನೆಯವರು ವಿದ್ಯೆ ಪಿ ಕಿಟ್ಟೆ ಅವರು ಇಬ್ಬರು ಮನೆಯವರು ಸೇರ್ಕೊಳ್ತಾರೆ ಪಬ್ಲಿಕ್ ನಮ್ಮ ಆರೋಗ್ಯ ಇಲಾಖೆ ಜೊತೆಯಲ್ಲಿ. ಅದು ಎಲ್ಲಿ ಆಗೋದು? ಯಾವುದು ಅದು ಉಳ್ಳಾಲದಲ್ಲಿ. ಅದೇನು ಪ್ರಾಬ್ಲಮ್, ದೇವರಲ್ಲಿ ಮೋರ್ ಭಾಳ ಚೆನ್ನಾಗಿ ಇದು ಮಾಡ್ತಾರೆ. ನಿನ್ನೆ ಬರೆಯೋದ್ರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅವರೊಬ್ಬ ಕೋಬ್ರದ್ರು ಬರೆದವರು ಮಕ್ಕಳು ಇಲ್ಲ, ಒಂದು ಡಾಟರ್, ಮೋಸ್ಟ್ಲಿ ಒಂದು ಡಾಟರ್ ಅಂಡ್ ವೈಫ್ ಅವರು ಕೂಡ ಇದ್ದಾರೆ. ಸೊ ಇದು ಯಾರಿಗೆ ಬರ್ತಾ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅಂತಿಮವಾಗಿ ನೋಡಿ, ವಿ ಶುಡ್ ಸಿ ದಟ್ ವಿತ್ ಹ್ಯುಮ್ಯಾನಿಟಿ ಆ್ಯಂಡ್ ವಿತ್ ಡಿಗ್ನಿಟಿ. ಅದೊಂದು ವಿತ್ ರಿಲಿಜಿಯಸ್ ಸ್ಪಿರಿಚುವಲ್ ಇದರಲ್ಲಿ ಅವರ ಅಂತ್ಯಕ್ರಿಯೆ ಮಾಡಿಸೋ ಜವಾಬ್ದಾರಿ ಅದು ಪ್ರತಿಯೊಂದು ಕುಟುಂಬ ಜವಾಬ್ದಾರಿ, ನಮ್ಮ ಊರಿನ ಜವಾಬ್ದಾರಿ, ಮತ್ತೆಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ. ನಾನು ಹಿಂದೆ ನೋಡಿ ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಬರೀ 4 ಇದಿತ್ತು ಇದು ಸ್ಟೋರು, ಎಲ್ಲಿ ನಿಮ್ಮ ವೆಲ್ಲಾಕಿನಲ್ಲಿ. ಒಂದು ಬಾಡಿ ಮೇಲೆ ಇನ್ನೊಂದು ಬಾಡಿ ಇಡ್ತಾ ಇದ್ರು. ಯಾರ್ದು ಬಾಡಿ ಸಿಕ್ಕಿದ್ರೆ ತಕ್ಷಣ ಅದನ್ನು 3 ದಿವಸ ನಾವು ಕಾಯ್ತಿದ್ದು. 4 days ದೇ ಟು ಗಿವ್ ಫಾರ್ ಎಲ್ಲಿಗೆ, ಮೆಡಿಕಲ್ ಕಾಲೇಜಿಗೆ ಇದರಲ್ಲಿ. ತದನಂತರ ಈ ಒಂದು NGO ಸಂಸ್ಥೆಯವರು ಇದನ್ನೊಂದು ಲೆಟರ್ ಬರೆದಾಗ ನಾವು ಅದನ್ನು ಏನು ಮಾಡಿದ್ವಿ, 20 ಅಲ್ಲಿ ಚರ್ಚೆ ಬಂದು ಯಾಕೆ ಕೊಡಬೇಕು, ನಮಗೆಲ್ಲ ಅದು ಕೊಳೆತು ಹೋಗ್ತದೆ ಈ ರೀತಿ ಅಂತೇಳಿ. ಮತ್ತು ನಾವು ಏನು ರೂಲ್ಸ್ ಮಾಡಿದ್ವಿ, ಈಗ ಇದೆ ರೂಲ್ಸ್, ಅದನ್ನು ಫಾಲೋ ಮಾಡ್ತಿರಲ್ಲ ಗೊತ್ತಿಲ್ಲ. ಫಸ್ಟ್ ಏನೋ ಬಾಡಿ ಸಿಕ್ಕಿದರೆ ಅವರ ಮನೆಯವರು ಬಂದು ಕ್ಲೇಮ್ ಮಾಡಬೇಕು. ಮನೆಯವರು ಕ್ಲೇಮ್ ಮಾಡಿದ್ರೆ ಎಲ್ಲಿ ಅದು ಇಷ್ಟು ದಿವಸ ಇಟ್ಟು 7 days ಅದನ್ನು ಇಟ್ಟು ಆ ಒಂದು ಅವನಿಗೆ ಏನಾದ್ರು ಐಡೆಂಟಿಫಿಕ್ ಇದ್ದರೆ ಅದನ್ನು ಪಬ್ಲಿಷ್ ಮಾಡಬೇಕು. ಆಗ ಅವ್ರು ಬಂದಾಗ ಅವರವರ ಧಾರ್ಮಿಕ ವಿಧಾನ ಪ್ರಕಾರದ ಅದು ಆಗದಿದ್ದಲ್ಲಿ ಇದರಲ್ಲಿ ಅವರು ಯಾವ ಇದಕ್ಕೆ ಸೇರಿದಲ್ಲಿ ಅಲ್ಲಿರುವಂಥ ಸಂಘ ಸಂಸ್ಥೆ ಇಫ್ ಈಸ್ ಆ್ಯನ್ ಯಾವ್ಯಾವ ಧರ್ಮ ಆಧಾರಿತವಾಗಿ ಯಾವ್ದಿದ್ರೆ ಆ ಧರ್ಮದ ಸಂಘ ಸಂಸ್ಥೆ ಕರೆಸಿ ಅವರ ಕೈಗೆ ಹ್ಯಾಂಡ್ ಓವರ್ ಮಾಡಬೇಕು. ಅವರು ಅದನ್ನು ತೆಕ್ಕೊಂಡೋಗಿ ಅಂತಿಮವಾದ ಗೌರವಪೂರ್ವಕವಾದ ಅಂತ್ಯ ಸಂಸ್ಕಾರ ಮಾಡಬೇಕಂತೇಳಿ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗಲೇ ರೂಲ್ಸ್ ಚೇಂಜ್ ನೀವೆಲ್ಲ ನೋಡ್ಬೋದು. ಆಗ ನಮ್ಗೇನು ಬಂದರೆ ನಮ್ಮ ಬರೀ 4 ಸ್ಟೋರೇಜ್ ಇದೆ, ನಾವಿದು ಒಂದರ ಮೇಲೆ ಒಂದಿಟ್ಟೊಂದು ಪರಿಸ್ಥಿತಿ ಅಂತೆಲ್ಲ 22 ಸ್ಟೋರೇಜ್ ನಾವು ಮಾಡಿಸಿದ್ದೇವೆ. ಈಗ ನಮ್ಮಲ್ಲಿರೋ ಸ್ಟೋರೇಜ್ ಇಡೀ ರಾಜ್ಯ ಎಲ್ಲಿಯೂ ಕೂಡ ಇಲ್ಲ. ನಮ್ಮಲ್ಲಿಂದ ಪೋಸ್ಟ್ ಮಾರ್ಟಮ್ ಸಿಸ್ಟಮ್ ಎಲ್ಲ ಕಲ್ಲಿ ಇರುವಂಥದ್ದು ನೀವು ಬೇರೆ ಎಲ್ಲಿಯೂ ಕೂಡ ನೋಡಿ. ನಾನು ಹೆಲ್ತ್ ಮಿನಿಸ್ಟರ್ ಆಗೋ ಮುಂಚೆ ನಾನು ಹಲವಾರು ಸಲ ಪೋಸ್ಟ್ ಮಾಡಿ 1 ಗಂಟೆ 2 ಗಂಟೆ 3 ಗಂಟೆಗಳು ಹೋಗ್ತಿದೆ. ಆಕ್ಸಿಡೆಂಟ್ ಕೇಸ್ ಇರಲಿ, ಇನ್ನೊಂದು ಕೇಸ್ ಇರಲಿ, ಅವರ ಕುಟುಂಬಸ್ಥರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ. ಅವ್ರ ನೆಲದಲ್ಲಿ ಕೂತ್ಕೊಂಡು ಕೂಗುವಂಥ ಪರಿಸ್ಥಿತಿನ ನೋಡ್ತೀವಿ. ಮಳೆಗಾಲದಲ್ಲಿ ನಾವು ನಮಗೆ ನಿಂತ ನಿಮ್ಮ ಈ ಸೊಳ್ಳೆ ಕಚ್ಚೋದ್ರಲ್ಲಿ ನಮಗೆ ನಿಲ್ಲಿಕ್ಕೆ ಆಗ್ತಿರಲಿಲ್ಲ. ಅಲ್ಲಿ ಮಳೆಗಾಲದಲ್ಲಿ ಎಲ್ಲಿ ಹೋಗಿ ದೂರ ನಿಲ್ಲುವಂಥ ಪರಿಸ್ಥಿತಿ ಇತ್ತು. ಅದಕ್ಕಾಗಿ ನಾನು ಬಂದ ನಂತರ ಸುಸಜ್ಜಿತವಾದ ಪೋಸ್ಟ್ ಮಾರ್ಟಮ್, ಅಲ್ಲಿ ಫುಲ್ ಶೀಟ್, ಅಲ್ಲಿಗೆ ಫ್ಯಾನ್, ರಾತ್ರಿ ಲೈಟ್, ಕುಡಲಿಕ್ಕೆ ನೀರಿನ ಕೂಲರ್ ವ್ಯವಸ್ಥೆ ಮತ್ತು ಅಲ್ಲಿ ಆ ಚೇರ್ ಹಾಕಿದ್ದು. ನೀವೆಲ್ಲ ಈ ರಾಜ್ಯದ ಯಾವುದೇ ನೀವು ಬಿಟ್ಟು ಯಾವುದೇ ಹಾಸ್ಪಿಟಲ್ ಪೋಸ್ಟ್ ಮಾಡೋ ಸಿಸ್ಟಮ್ ನೋಡಿ, ಈ ಸಿಸ್ಟಮ್ಲಿ ಕೂಡ ಬರಲಿಲ್ಲ. ಈ ರೂಲ್ಸ್ ಕೂಡ ಇವತ್ತಿದೆ. ಅಲ್ಟಿಮೇಟ್ಲಿ ನಮ್ಮ ಜೀವನದ ಕೊನೆಯ ಗುರಿಯನ್ನು ಗೌರವಪೂರ್ವಕವಾಗಿ ನಮ್ಮ ಧರ್ಮದ ಆಧಾರಿತ ಅವರವರ ಧಾರ್ಮಿಕ ವಿಧಿವಿಧಾನ ಅಂತ್ಯವಾಗಿ ಅವರನ್ನು ಗೌರವಪೂರ್ವಕವಾಗಿ ಅಂತ್ಯ ಸಂಸ್ಕಾರ ಮಾಡೋದು ಇದು ನಮ್ಮ ಸೊಸೈಟಿಯ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಅದಾಗಬೇಕಾಗ್ತದೆ. ಅಷ್ಟು ಮಾಡಿದಂಥ ಪರಿಸ್ಥಿತಿ ಈ ವೈರಸ್ಸಿಂದ ಏನಾಗಲಿಲ್ಲ. ಯಾವ ಡಾಕ್ಟ್ರು ಕೂಡ ನಮ್ಗೆ ಹೇಳಿಲ್ಲ ಏನು ಡೆತ್ತಿಂದ ವೈರಸ್ ಸ್ಪ್ರೆಡ್ ಆಗ್ತದಂತೆ. ಡೆತ್ತಿಂದ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಆಗೋದಾದ್ರೆ ನಾನು ಹೇಳಿದೆ ಅಲ್ಲ, ಡಿ ಗ್ರೂಪ್ ನೌಕರಿಗೆ ನನ್ನ ತಂದೆ ಬಾಡಿಯನ್ನು ಎತ್ತಲಿಕ್ಕೆ ಧೈರ್ಯ ಬರ್ತದೆ. ಆ ಆ್ಯಂಬುಲೆನ್ಸ್ ಡ್ರೈವರ್ ಪಾಪ ಯಾರಂತ ಗೊತ್ತಿಲ್ಲ, ಅವನಿಗೆ ಆ ಬಾಡಿನ ತಗೊಂಡು ಬರಲಿಕ್ಕೆ ಧೈರ್ಯ ಬರ್ತದೆ. ಮತ್ತು ನಾನೇ ಯಾಕೆ ಹೆದರಬೇಕು? ಏನಾಗಿದೆ ನಮ್ಮ ಸೊಸೈಟಿಗೆ? ಇಷ್ಟು ಒಂದು ಮಾಡ್ಲಿಕ್ಕೆ ಆಗದಿದ್ದರೆ ಮತ್ತೆ ನಮಗೆ ಶಿಕ್ಷಣ ಯಾಕೆ, ದುಡ್ಡು ಯಾಕೆ, ಮನೆ ಯಾಕೆ, ಅಂತಸ್ತು ಯಾಕೆ? ಆ ಒಂದು ಸಂದೇಶ ಕೂಡ ನನಗೆ ಕೊಡಬೇಕಿತ್ತು. ಇದು ನೋಡಿ, ಅವರ ಕಾರ್ಯಕರ್ತರ ಇವರಿಗೆ ಅದನ್ನು ಮೆನ್ಷನ್ ಮಾಡಲಿಕ್ಕೆ ಹೋಗುವುದಿಲ್ಲ. ಇದರಲ್ಲಿ ಯಾರು ಕೂಡ ಇದರಲ್ಲಿ ಲಾಭ ತೆಕ್ಕೊಳ್ಳಿಕ್ಕೆ ಹೋಗಬಾರ್ದು. ಅದರ ಮುಂಚೆ ಪೋಸ್ಟ್ ಕೊಡ್ಲಿಕ್ಕೆ ಕೂಡ ಹೋಗಬಾರ್ದು. ನನ್ನ ಮನೆಯಲ್ಲಿ ತೀರಿ ಹೋದಾಗ ನಾನು ಇನ್ನೊಬ್ಬರು 4 ಪೋಸ್ಟ್ ಪಿಕ್ಚರ್ಗೆ ಶೂಟಿಂಗ್ ನಿಂತಾಗಿ ಅವರು ನಿಂತು ಪೋಸ್ಟ್ ಕೊಡೋದಾದರೆ ಏನು ಮಾಡಬೇಕು? ದೇವರು ಕ್ಷಮಿಸ್ತಾರೆ ಇಂಥವ್ರನ್ನೆಲ್ಲ. ಅದು ಮಾಡಬಾರ್ದು. ಕೆಲಸ ಮಾಡಿ ಬರಬೇಕು ಅಷ್ಟಕ್ಕೆ. ಅವ್ರು ಮಾಡಿದ ಯಾವುದಕ್ಕೆ ಎಲ್ಲರೂ ಕೂಡ ಯಾರಿದ್ದಾರೆ ಈಗ ಉಲ್ಲಾಲ್ದವ್ರು ಅವ್ರು ಮಾಡ್ದಿಲ್ವಾ? ಊರಿನ ಜಮಾತಿನವರು ಆ ಬೋಲರ್ ಜಮಾತಿನ 4 ಯುವಕರಿದ್ದರು. ನಾನು ಔಟ್ ಆಫ್ ರೆಕಾರ್ಡ್ ಹೇಳ್ಬೇಕಾದ್ರೆ ಮತ್ತದೇ ಬೋಲರ್ ಅದು ಇಲ್ಲ, ಅಲ್ಲಿ ಕಬ್ರಸ್ತಾನ್ ಜಾಗ ಬೋಲರ್ ಅದು. ಅದನ್ನು ತೆಗೆದವರು ಬೋಲರ್
ಅಲ್ಲಿ ಯುವಕರು ಜಮಾತಿನ ಯುವಕರು ಇದಕ್ಕೆ ಅದನ್ನು ತೆಗೆದದ್ದು ಇಲ್ಲಿ, ಅಲ್ಲಿ ಪ್ರಾರ್ಥನೆ ನಿಂತದ್ದು ಬಾಲರ್ದು ಖಾಲಿ ಅದನ್ನು ಇಳಿಸಿ ಮಣ್ಣಾಕಿದ್ದಕ್ಕೆ ಇವರು ಪೋಸ್ ಕೊಡುದ, ಪೋಸ್ ಕೊಡ್ಲಿಕ್ಕೆ ಇವರ ಅದು ಅಗತ್ಯ ಉಂಟಾ ಪೋಸ್ ಕೊಡುವಾಗ? ಸರ್ ಹಾಗಾದ್ರೆ PP ಕಿಟ್ ಬೇಡ ಅಂತ ಹೇಳೋದು? ಅಲ್ಲಲ್ಲ, PP ಕಿಟ್ ಬೇಕೇ. ನೀವು ಧರಿಸಿಲ್ಲ? ಅದೇ ನಾನು ಹೇಳಿದೆ ಅಲ್ಲ, PP ಕಿಟ್ಟು ನಾನು ಹೇಳುವಂಥದ್ದು ಅಂಥದ್ದೇನೋದು ಧರಿಸದಿದ್ದಾಗ ಏನೋ ಸಡನ್ ಆಗ್ತದೆ ಎಂಬ ಭಾವನೆ ಯಾರಿಗೂ ಕೂಡ ಹೆದರಿಕೆ ಬೇಡ. ಅಟ್ಲೀಸ್ಟ್ ಫ್ಯಾಮಿಲಿ ಮೆಂಬರ್ಸ್ಗೆ PP ಕಿಟ್ ಆಗಿ, ಈಗ ನಾನು PP ಕಿಟ್ ಆಗಿ ಹಾಕಿದ್ದೆ ಯಾಕೆ, ನನಗೆ ಮೆಡಿಕಲ್ ಸೈನ್ಸ್ ಡಾಕ್ಟರ್ಸ್ ಚರ್ಚೆ ಮಾಡಿದ್ದೇವೆ, ಏನಂತ ಗೊತ್ತಿದೆ ಸ್ವಲ್ಪ ಮಟ್ಟಿಗೆ, ಮತ್ತು ಅದರ ನಂತರ ಏನು ನಾನು ಮುಂಚೆ ಕ್ರಮ ತಗೊಳ್ಬೇಕು ಮಾಡಿದ್ದೇನೆ. ಅಟ್ಲೀಸ್ಟ್ ಫ್ಯಾಮಿಲಿ PP ಕಿಟ್ ಏನು PP ಕಿಟ್ ಇದೆ ಅದು ಹಾಕಿಕೊಂಡಾದರೂ ಕೂಡ ಯು ಬಿ ವಿತ್ ದ್ಯಾಟ್, ಅದನ್ನು ಗೌರವಪೂರ್ವಕ ಮಾಡಿ, ಧಾರ್ಮಿಕ ವಿಧಿವಿಧಾನ ಅನುಸರಿಸಿ. ಇಟ್ ಶುಡ್ ಬಿ ಪಾರ್ಟ್ ಆಫ್ ಪ್ರೋಟೋಕಾಲ್. ಇದಕ್ಕೆ ಯಾರು ತಗೊಂಡು ಬಂದು ಸೀದಾ ಹಾಕಿಕೊಂಡು ಅದನ್ನು ಮಣ್ಣು ಮುಚ್ಚಿಕೊಂಡು ಹೋಗುದಾ, ಅದು ಸೀದಾ ಬಂದು ಅದನ್ನು ಬೆಂಕಿಗಿಡುವಂಥದ್ದ ಆಗಬಾರ್ದು. ಸಿಸ್ಟಮ್ಯಾಟಿಕ್ ಮಾಡಿ, ಅದು ಕೂಡ ಅದಕ್ಕೂ ದಿಸ್ ಶುಡ್ ಬಿ ಪಾರ್ಟ್ ಆಫ್ ಅವರ್ ಇದು ಅಡ್ಮಿನಿಸ್ಟ್ರೇಷನ್. ಅಲ್ಲ ಅದರ ಒಂದು ಈಗ ನೀವು ಹೇಳಿದ ವಿಷಯಕ್ಕೆ ಇವತ್ತು ಮೂಲಲ್ಲ ಏನು ಗೊಂದಲ ಇಲ್ಲ. ನಿನಗೆ ನಿನ್ನ ಧೈರ್ಯದಲ್ಲಿ ಮಾಡ್ತೀವಿ ಮಾರೆ, ನಾವೇ ನಮಗೆ PP ಕಿಟ್ ಕೊಡು. ಆ ಮಸೀದಿ ಯುವಕರು ನಿಂತು ಅವರೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಯಾರು ಪೋಸ್ಟ್ ಕೊಡ್ಲಿಕ್ಕೂ ಅಗತ್ಯ ಇಲ್ಲ, ದೂರ ಹೋಗ್ಲಿಕ್ಕೂ ಅಗತ್ಯ ಇಲ್ಲ. ಆ ಊರಿನವರು ಅವರವ್ರದನ್ನು ಧಾರ್ಮಿಕ ವಿಧಿವಿಧಾನ ಪ್ರಕಾರ ಅದನ್ನು ಮಾಡ್ತಾರೆ. ಇಲ್ಲಿ ಮುಗೀತಲ್ಲ. ಇಲ್ಲದು ಯಾರು ಮಾಡದಿದ್ರೆ ಏನೋ ಒಂದು ಟೀಮ್ ಬರೋದಪ್ಪ, ಏನೋ ಒಂದು ಆಗುವಂಥ ಪರಿಸ್ಥಿತಿ ವಾತಾವರಣ ಇದನ್ನು ಯಾಕೆ ಇದನ್ನೆಲ್ಲ ಕ್ಲಿಯರ್ ಮಾಡಿ ಬಿಡಬೇಕು ನಾವು. ಸೊ ರೆಸ್ಪಾನ್ಸಿಬಿಲಿಟಿ ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗುವಂಥದ್ದು. ಈಗ ವಿಕ್ಟೋರಿಯಾದಲ್ಲಿ ಇದರಲ್ಲಿ ಆ ಒಂದು ಸಪ್ರೇಟ್ ಬೆಡ್ ಅವನಿಗೆ ಬೇಕಾದಷ್ಟು ಸ್ಯಾನಿಟೈಸರ್ಗೆ, ಅವನಿಗೆ ಗ್ಲೌಸ್, ಅವನಿಗೆ ಇದು ಬೇಕಾದ ಒಂದು ಎಕ್ಸ್ಟ್ರಾ ಕೊಡಿ, 4 ವೇಸ್ಟ್ ಆದರೂ ಚಿಂತೆ ಇಲ್ಲ. ಅವನು ಪ್ರತಿ ಸಲ ಕೂಡ ಶೌಚಾಲಯಕ್ಕೆ ಹೋಗುವಾಗ ಅವನು ವಿದ್ ಪ್ಲಾಸ್ಟಿಕ್ ಶೂ ಕವರ್, ಕಾಲಿಗೆ ಕವರ, ಮುಖಕ್ಕೆ ಕವರ, ತಲೆಗೆ ಕವರ, ಅಥವಾ ನಿಮ್ಮ ಗಾಡಿದೆ ಅಲ್ಲ ಯಾವುದು ನಿಮ್ಮ ಹೆಡ್ ಗಾರ್ಡ್, ಇದನ್ನೆಲ್ಲ ಕೊಡಿಯಲ್ಲ, ಒಂದು 4 ಜಾಸ್ತಿ ಹೋಗ್ಲಿ ಮಾಡಿ. ಇದ್ದದ್ದಲ್ಲ ಚೆನ್ನಾಗಿ ಧೈರ್ಯ, ಅವನೊಂದು ಶೌಚಾಲಯಕ್ಕೆ ಹೋಗುವಾಗ ಧೈರ್ಯವಾಗಿ ಹೋಗುವಂಥ ವಾತಾವರಣ ನಿರ್ಮಾಣ ಮಾಡಿ. ಮೇಕ್ ಇಟ್ ಬೆಸ್ಟ್ ಯೂಸ್ ಆಫ್ ದ ಸಿಚುವೇಶನ್. ಮತ್ತು ಎಲ್ಲ ಕೂಡ ನೋಡಿ, ವಿ ಕಾಂಟ್ ಇಂಡಿವಿಜುವಲ್ ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ? ಈಗ ಪ್ರೈವೇಟ್ ಮಾಡ್ತಾರೆ. ಸೊ ಇಲ್ಲ ಅಂದ್ರೆ ಮಾಡಿದ್ದಾರೆ. ಸ್ವಲ್ಪ ಮಟ್ಟಿನ ಚೇಂಜಸ್ ಬಂದರೆ ಇನ್ನೂ ಕೂಡ ಬಲ ಚೆನ್ನಾಗಿ ಮಾಡ್ಬೋದು. ಅದನ್ನು ಮಾತ್ರ ಅಟ್ ಎನಿ ಕಾಸ್ಟ್ ಪಬ್ಲಿಕ್ ವಿಡಿಯೋಗ್ರಾಫ್ ಮಾಡೋದು, ಮತ್ತು ಅದರ ಬಗ್ಗೆ ಕೀಲಿ ಬಗ್ಗೆ ಮಾತಾಡೋದು, ಯಾರು ಕೆಲಸ ಮಾಡ್ತಾರೆ ಅವರ ಬಗ್ಗೆ ತಪ್ಪಿಪ್ರಾಯ ಮೆಸೇಜ್ ಕೊಡೋದು, ಒಬ್ಬನ ಹುಚ್ಚುತನದಿಂದ ಎಲ್ಲರಿಗೂ ಕೂಡ ಮತ್ತೆ ಸಮಸ್ಯೆ, ಯಾರಿಗೆ ಮತ್ತೆ ಆಸಕ್ತಿ ಬರೋದಿಲ್ಲ ಕೆಲಸ ಮಾಡಿ. ಸೊ ಅದನ್ನು ಯಾರು ಕೂಡ ಮಾಡಬಾರ್ದು ಅಂತ. ಯಾರಾದರೂ ಈ ರೀತಿ ಮಾಡಿದರೆ ಅಟೆಂಡ್ ತಗೊಳ್ಬೇಕು ಕ್ರಮ. 24 ಕೆಲಸ ಕೂಡ ಮಾಡಬೇಕು, ಲೈಫಲ್ಲಿ ರಿಸ್ಕನ್ನು ಕೂಡ ಇಟ್ಕೊಳ್ಬೇಕು, ಇವರನ್ನು ಸ್ವಂತ ಮಕ್ಕಳಾಗಿ ನೋಡ್ಕೊಂಡು ಬರಬೇಕು. ಅಲ್ಲಿ ಸಿಸ್ಟಮ್ ಹೆಚ್ಚು ಮಾಡಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಆ ಸಲಹೆ ಕೂಡ ಸರಿಪಡಿಸಲಿಕ್ಕೆ ಅನ್ನೋದು ಹೇಳಬೇಕು ಹೊರತು ಇದಾಗ ಇಲ್ಲ ಸಲ್ಲದ ಮಸಾಲನ್ನು ಹಾಕಿಕೊಂಡು ಬಿಂಬಿಸಿ ಆ ಕೆಟ್ಟ ತರುವಂಥ ಪರಿಸ್ಥಿತಿ ಯಾರು ಕೂಡ ಮಾಡಬಾರ್ದು. ಮತ್ತು ಅವರನ್ನು ಯಾರು ಕೂಡ ಕ್ಷಮಿಸುವ, ಯಾರೇ ಇರಲಿ. ನಾವು ಯಾರು ಕೆಲಸ ಮಾಡ್ತಾರೆ, ಯಾರು ಇದ್ದಾರೆ, ಅವ್ರಿಗೆ ಇನ್ನೂ ಪ್ರೇರಣೆ ಮತ್ತು ಪ್ರೋತ್ಸಾಹ ಬರುವಂಥ ಒಂದು ನಮ್ಮ ಮೆಸೇಜಸ್ ಇರಬೇಕು ಹೊರತು ನಮಗೆ ಅದರಲ್ಲಿ ಅವ್ರಿಗೆ ಮಾರಲ್ ಮತ್ತು ಯಾಕೆ ಇಷ್ಟು ಮಾಡಿ ಕೂಡ ಇದಿಲ್ಲ ಅಂತ ಆ ಒಂದು ವಾತಾವರಣ ಬರುವಂಥ ಕೆಲಸ ಕೂಡ ಮಾಡಬಾರ್ದು. ಈಗ ಮೊನ್ನೆ ಉಮ್ಮರ್ ಯೋಚ್ ಭಾಳ ಚೆನ್ನಾಗಿ ಒಂದು ಆರ್ಟಿಕಲ್ ಮಾಡಿದ್ರು, ಭಾಳ ಚೆನ್ನಾಗಿದೆ. ಅದನ್ನು ಯಾರಾದರೂ ಅಧಿಕಾರಿ ಓದಿದರೆ ಇನ್ನೂ ಸ್ವಲ್ಪ 1 ಗಂಟೆ ಜಾಸ್ತಿ ಕೆಲಸ ಮಾಡುವಂಥ ಆಗ್ತದೆ. ಅದು ಬಿಟ್ಟು ಇವನಿಗೆ ಎಲ್ಲಿ ರೋಗ ಬಂದು ಇವನನ್ನು ಅಲ್ಲಿ ಕೂತ್ಕೊಳಿಸಿ ಇವ್ರನ್ನ ಮನೆಯವರು, ಈಗ ಅವ್ರ ಮನೆಗೆ ಬಿಡಿ ಅಂತೆ ಮನೆ ತಗೊಳ್ತಾರ. ಯಾರು ವಾಟ್ಸಪ್ಪಲ್ಲಿ ಹಾಕ್ತಾರೆ ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ, ಅವನನ್ನು ಕರೆಸಿ ಅವ್ನ ಮನೆಗೆ ಬಿಡಬೇಕು, ಇವನ ಮನೇಲಿ ಕೂತ್ಕೊಳಿಸಿ ಅಂತೇಳಿ. ನಮ್ಮ ತಂದೆ ತಗೊಂಡು ಕೂತ್ಕೊಳಿಸ್ಲಿ. ವಾಟ್ಸಪ್ಪಲ್ಲಿ ಹಾಕ್ತಾರಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ ಅವರನ್ನು ಮತ್ತೆ ಕರೆಸಿಕೊಂಡು ಇವನಿಗೆ ಇಲ್ಲಿ ಸಮಾಧಾನ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂತ ಇವರಿಗೆ, ಇವನು ಪಾಸಿಟಿವ್ ಇದ್ದಾನೆ, ನಿಮ್ಮ ಮನೆಯಲ್ಲಿ ಕೂತ್ಕೊಳಿಸಿ ರೂಮಲ್ಲಿ ಅಂತೇಳಿ ತಂದೆ ತಾಯಿ ಕಲಿಸಿ ನೋಡಿ, ಕರ್ಕೊಂಡು ಹೋಗ್ಲಿ ತಂದೆ ತಾಯಿ ಅಂತೇಳಿ. ಆಗ ಗೊತ್ತಾಗ್ತದೆ ಏನು ಪರಿಸ್ಥಿತಿ ಅಂತೇಳಿ. ಹಾಗೆ ಮಾಡಬೇಕಾಗ್ತದೆ. ಟ್ಯಾಬ್ಲೆಟ್ ಇದ್ದು ಫೋಟೋ ಹಾಕಿದ್ರು ಸರ್.
ಅದು ಆಕ್ಚುಲಿ ವಿಟಮಿನ್ ಟ್ಯಾಬ್ಲೆಟ್. ಅದು ಬೇರೆ ಬೇರೆ ಫ್ಲೇವರ್ ಇರ್ತದೆ. ಬರ್ತದೆ. ಬ್ರೌನ್ ಕಲರ್ ಇರುವುದು. ಅದು ಬರುವಾಗಲೇ ಬ್ರೌನ್ ಇರ್ತದೆ. ಅದು ವೈಟ್ ಇವ್ರಿಗೆ ಬೇಕಾದ ಕಲರ್ ಟ್ಯಾಬ್ಲೆಟ್ ಎಂತ ಮಾಡುದು ಮಾರ್ರೆ ಇದೆಲ್ಲ. ಇದನ್ನೆಲ್ಲ ವಾಟ್ಸಪ್ ಅಲ್ಲಿ ಹಾಕಿ ಇವರು ಸುಮ್ಮನೆ ಇಡೀ ಹೇಳ್ತಾರೆ ಒಂದು ಕಂಪನಿದು ಬ್ರೌನ್ ಬರ್ತದೆ, ಒಂದು ಇದು ಕಲರ್ ಬರ್ತದೆ, ಅದರಲ್ಲಿ ಇವರು ಇದು ಫೋಟೋ ತೆಗೆದು ವಿಡಿಯೋ ಮಾಡ್ತಾರೆ. ನಾನು ಕೇಳುದು ಅಲ್ಲಿ ಇದ್ದದ್ದನ್ನೇ ನೋಡ್ಲಿಕ್ಕೆ ಟೆನ್ಷನ್, ಮತ್ತೆ ಇದೆಲ್ಲ ಮಾಡಿ ಅವ್ರು ಯಾಕೆ ಕೂತ್ರು ಅಗತ್ಯ ಯಾಕಿದೆ? ಏನ್ ಮಾತು ಗೊತ್ತುಂಟ, ಯಾರೆಲ್ಲ ಈ ರೀತಿ ವಾಟ್ಸಪ್ ಅಲ್ಲಿ ಮತ್ತೆ ಅಸಮಾಧಾನ ಇದೆಯಾ ಅವರ ಹೆತ್ತವರನ್ನು ಮತ್ತೆ ಇವರು ಕೂತ್ಕೊಂಡು ಇವನಿಗೆ ಟ್ರೀಟ್ಮೆಂಟ್ ನಾವೆಲ್ಲ ಕೊಟ್ಟಿದ್ದೇವೆ, ಇವನಿಗೆ ಸಮಾಧಾನ ಇಲ್ಲ, ಇವರು ಇನ್ನೂ ಕೂಡ ಪಾಸಿಟಿವ್ ಹೋಗಲಿಲ್ಲ, ಪಾಸಿಟಿವ್ ಇದ್ದಾರೆ, ಇವ್ರನ್ನ ಮನೆ ಕರ್ಕೊಂಡು ಹೋಗಿ ಮನೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಅಂತೇಳಿ ಕಳಿಸ್ಲಿ. ಆಗ ಮನೆಯವ್ರು ಕರ್ಕೊಂಡು ಹೋಗ್ತಾರೆ ಅಂತ ನೋಡುವ. ಯಾರಷ್ಟು ಮಾಡುವುದಿಲ್ಲ. ಇದು ಔಟ್ ಆಫ್ ರೆಕಾರ್ಡ್ ಒಂದು ಜೋಗ ಬೇಕಾದ್ರೆ ಇದು ರೆಕಾರ್ಡ್ ಮಾಡಬೇಡಿ ಮಾರೆ ತಮಾಷೆಗೆ. ನಮಗಿಲ್ಲ ಕ್ವಶನ್ಸ್ ಇಲ್ಲ. ನಿನ್ನೆ ನನ್ನ ಹತ್ರ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅಲ್ಲಿ ನಾವು ಕೆಲಸ ಮಾಡಿದ್ರು, ಅದ್ರಲ್ಲಿ ಒಬ್ಬ ಸ್ಪಿರಿಟ್ ಅಲ್ಲಿ ಅವನ ಫೋಟೋ ಕೆಲಸ ಮಾಡೋ ಫೋಟೋ ತೆಗೆದು ಕಳಿಸಿದಂತೆ ಮಿಸ್ಸಸ್ಸಿಗೆ. ಮನೆಗೆ ಹೋಗೋ ಮಿಸ್ಸಸ್ ಬಿಟ್ಟು ನಾ 1 ವಾರ ಬಿಟ್ಟು ಬರ್ತಾನೆ, ಡಟಾಲ್ ಇದೆ ಸ್ನಾನ ಮಾಡಿ ಹೋಗಿ ಅಂತ ಮಗಳು ಮತ್ತೆ ಮಿಸ್ಸಸ್ ಹೋಗಿದ್ದು. ಇವನು ಹೇಳ್ತಾನೆ ಫೋನ್ ಮಾಡಿ ಕರ್ಮ ಮಾರ ನನಗೆ ಇಲ್ಲಿ ನೋಡೋಕೆ ಇಲ್ಲಿ ಜನ ಇಲ್ಲ, ಈಗ ನಾನು ಇದ್ದಾನೆ ಅಂತ ಹೇಳಿ. ಇದು ಫ್ಯಾಕ್ಟೇ, ಸುಳ್ಳಲ್ಲ, ಇದು ಸತ್ಯ ಅಂತ ಪರಿಸ್ಥಿತಿ. ಸೊ ಈ ಟೈಮಲ್ಲಿ ನಾವು ಯಾರು ಕೆಲಸ ಕೊರೋನಾ ವಾರಿಯರ್ಸ್ ಇದ್ದಾರಲ್ಲ ಅವರಲ್ಲಿ ಎಷ್ಟು ನಮನ ಮಾಡಿ ಕೂಡ ಚಿಂತೆ ಇಲ್ಲ. ಅವ್ರ ಮನೆ ಬಿಟ್ಟು ಮಕ್ಕಳನ್ನು ಬಿಟ್ಟು ರಿಸ್ಕ್ ತೆಕ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು ಅಂತ ಇವ್ರು ಈ ರೀತಿ ವಾಟ್ಸಪ್ಪಲ್ಲಿ ಹಾಕಿದ್ರೆ ಇವ್ರಿಗೆ ಎಂತ ಹೇಳ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ತೀವ್ರವಾಗಿ ಇಂಥವ್ರು ಖಂಡಿಸಬೇಕು. ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾವೂರು, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಮಮತಾ ಗಟ್ಟಿ, ಶಾಹುಲ್ ಹಮೀದ್, ತಾಲೂಕ್ ಪಂಚಾಯತ್ ಸದಸ್ಯರು ಜಬ್ಬಾರ್ ಗೋಳಿಯಾರ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆಲ್ವಿನ್ ಡಿಸೋಜಾ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷರು ಶ್ರೀ ದಿನೇಶ್ ಕುಂಪಲ ಸುದ್ದಿಗೋಷ್ಠಿಗೆ ಇದ್ದರು.